ಸ್ಪಂದನ ಟಿವಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಜನಜಾಗೃತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಜನಜಾಗೃತಿ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಚಾರ ಅಂದರೆ ಈ ವಾರದ ವಿಷಯ ಅಂಚೆ ಇಲಾಖೆಯಲ್ಲಿ ಲಭಿಸುವಂಥ ಸೌಲಭ್ಯಗಳು ಅನ್ನುವಂಥದ್ದು. ಈ ಬಗ್ಗೆ ಮಾಹಿತಿ ಅನ್ನುವಂಥದ್ದು ಇರ್ತದೆ ಈ ಕಾರ್ಯಕ್ರಮದಲ್ಲಿ. ಅಂಚೆ ಅನ್ನುವಂಥದ್ದು ಬ್ರಿಟಿಷರ ಕಾಲದಿಂದಲೇ ಭಾರತದ ಪ್ರತಿ ಮೂಲೆಗೂ ಅಂದರೆ ಗ್ರಾಮೀಣ ಭಾಗದಲ್ಲೂ ಕೂಡ ಚಾಲ್ತಿಯಲ್ಲಿ ಇದ್ದಂಥ ಒಂದು ಸೇವೆ, ಜೊತೆಗೆ ಇವಾಗಲೂ ಕೂಡ ಅದರ ಆ ನಂಬಿಕೆ ಘನತೆಯನ್ನು ಗ್ರಾಮೀಣ ಭಾಗದ ಜನರ ಜೊತೆ ಆ ನಂಟನ್ನು ಇವಾಗಲೂ ಕೂಡ ಉಳಿಸ್ಕೊಂಡಿರುವಂಥದ್ದು. ಆಧುನಿಕತೆಯ ಜೊತೆ ಡಿಜಿಟಲ್ ಅನ್ನುವಂಥದ್ದು ಯುಗ ಬಂತು, ಅದರ ಜೊತೆಯಲ್ಲಿ ಈ ಸೇವೆ ಮುಂದುವರಿತಾ ಇದೆ. ಅದರಲ್ಲೂ ಒಂದಷ್ಟು ಬದಲಾವಣೆಗಳ ಜೊತೆ ಆ ಜನರ ನಂಬಿಕೆ ಆ ನಂಟನ್ನು ಉಳಿಸ್ಕೊಂಡು ಅಂಚೆ ಇಲಾಖೆ ಮುನ್ನುಗ್ತಾ ಇದೆ. ಈ ನಡುವೆ ಅದರಲ್ಲಿ ನೇಮಕಾತಿ ಇರ್ಬೋದು, ಅಲ್ಲಿರುವಂಥ ಉಳಿತಾಯ ಖಾತೆಗಳಿರ್ಬೋದು, ಅಥವಾ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಅಂಚೆ ಇಲಾಖೆಯ ಮೂಲಕ ಅಥವಾ ಅಂಚೆ ಕಚೇರಿಯ ಮೂಲಕ ಪಡೆದುಕೊಳ್ಳೋದು ಹೇಗೆ, ಬೇರೆ ಬೇರೆ ವಿಚಾರಗಳು ಪ್ರಶ್ನೆಯಾಗಿ ನಮ್ಮ ಮುಂದೆ ನಿಲ್ತದೆ ಅಥವಾ ಕುತೂಹಲವಾಗಿ ನಮ್ಮ ಮುಂದೆ ನಿಲ್ಲುತ್ತೆ. ಅದಕ್ಕೆ ಉತ್ತರವನ್ನು ನೀಡೋದಕ್ಕೆ, ಮಾಹಿತಿಯನ್ನು ನೀಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮ ಜೊತೆ ಆಗಿದ್ದಾರೆ. ಇವತ್ತು ಹಿರಿಯ ಅಂಚೆ ಅಧೀಕ್ಷಕರು, ಮಂಗಳೂರು ಅಂಚೆ ವಿಭಾಗ, ಮಂಗಳೂರು, ಇಲ್ಲಿಂದ ಶ್ರೀ ಹರ್ಷ ಎನ್ನುವರು ಬಂದಿದ್ದಾರೆ. ಪ್ರೀತಿಯಿಂದ ಸ್ವಾಗತಿಸೋಣ ಅವರನ್ನು ಈ ಕಾರ್ಯಕ್ರಮಕ್ಕೆ. ಹರ್ಷ ಅವರೇ, ಪ್ರೀತಿಯ ಸ್ವಾಗತ. ನಮಸ್ತೆ. ಒಂದು ಬಹಳಷ್ಟು ಗೌರವಗಳನ್ನು ಸಲ್ಲಿಸ್ತೀವಿ, ಯಾಕಂದರೆ ಅಂಚೆ ಅನ್ನುವಂಥದ್ದು ನಮ್ಮ ಭಾರತ ಸರ್ಕಾರ ಜೊತೆಗೆ ನಮ್ಮ ಭಾರತದ ಎಲ್ಲ ಪ್ರಜೆಗಳಿಗೂ ಕೂಡ ಬಹಳಷ್ಟು ನಂಬಿಕೆಗೆ ಹತ್ತಿರವಾಗಿದ್ದು ಸೇವೆಯಲ್ಲಿ ಬಹಳಷ್ಟು ಜನ ಇಷ್ಟಪಟ್ಟಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿ ಕೆಲಸ ಮಾಡುವಂಥ ಎಲ್ಲ ನೌಕರರಿರ್ಬೋದು, ಅಧಿಕಾರಿ ವರ್ಗದ ಪರವಾಗಿ ನಿಮಗೆ ಗೌರವದ ಮಾತುಗಳನ್ನು ಸಲ್ಲಿಸ್ತಾ ಒಂದು ಅಂಚೆಯ ಬಗ್ಗೆ ಮೊದಲ ಒಂದು ಇಂಟ್ರೊಡಕ್ಷನನ್ನು ಕೊಡೋದಾದರೆ ಏನು ಹೇಳ್ತೀರಾ? ಅಂಚೆ ಇಲಾಖೆ ಬಹಳ ವರ್ಷಗಳ ಇತಿಹಾಸ ಇರುವ ಭಾರತ ಸರ್ಕಾರದ ಒಂದು ಇಲಾಖೆ. 1727ರಲ್ಲಿ ಭಾರತದಲ್ಲಿ ಮೊದಲ ಪೋಸ್ಟ್ ಆಫೀಸ್ ಬ್ರಿಟಿಷರಿಂದ ಆರಂಭವಾಯಿತು. ಆನಂತರ 1854ರಲ್ಲಿ ಅದರ ಇಂಡಿಯನ್ ಪೋಸ್ಟ್ ಆಫೀಸ್ ಆ್ಯಕ್ಟ್ ಅಂತ ಕಾನೂನು ಜಾರಿಗೆ ಬಂದು ದೇಶಾದ್ಯಂತ ಪೋಸ್ಟಲ್ ನೆಟ್ವರ್ಕಿನ ವಿಸ್ತಾರಕ್ಕೆ ಅದು ನಾಂದಿಯಾಯಿತು. ಅನಂತರ ವರ್ಷ ಹೋದ ಹಾಗೆ ಪೋಸ್ಟಲ್ ಸರ್ವಿಸ್ ದೇಶಾದ್ಯಂತ, ಭಾರತದಾದ್ಯಂತ ಬ್ರಿಟಿಷ್ ಸರ್ಕಾರ ವಿಸ್ತಾರ ಹೊಂದಿದ ಹಾಗೆ ವಿಸ್ತಾರ ಆಗ್ತಾ ಬಂತು. ಅಂಚೆ ಮೇಲ್ ಕೇವಲ ಮೊದಲು ಬ್ರಿಟಿಷ್ ಸರ್ಕಾರಕ್ಕೆ ಮಾತ್ರ ಸೇವೆ ಸಲ್ಲಿಸ್ತಾ ಇದ್ದ ಇಲಾಖೆ ಕಾಲಾಂತರದಲ್ಲಿ ಸಾರ್ವಜನಿಕರಿಗೆ ಕೂಡ ಸೇವೆ ಕೊಡಲಿಕ್ಕೆ ಆರಂಭವಾಯಿತು. ಸಾರ್ವಜನಿಕರಿಗೆ ಮೇಲ್ನ ಜೊತೆಗೆ ಕಾಲಾಂತರದಲ್ಲಿ ಸಣ್ಣ ಉಳಿತಾಯ ಹಾಗೂ ವಿಮೆ ಇವೆಲ್ಲ ಆರಂಭವಾಯಿತು. 1885ರಲ್ಲಿ ಬ್ರಿಟಿಷ್ ಸರ್ಕಾರ ತನ್ನ ಪೋಸ್ಟ್ಮ್ಯಾನ್ ಅಂದರೆ ಆಗಿನ ಕಾಲದಲ್ಲಿ ಈ ಮೇಲ್ ರನ್ನರ್ಸ್ ಅಂತ ಹೇಳ್ತಾ ಇದ್ರು ಪೋಸ್ಟ್ಮ್ಯಾನ್ಗೆ. ಈ ಮೇಲ್ ರನ್ನರ್ಸ್ ಅಂಚೆ ಸಾಗಿಸೋರು ಕಾಡುಗಳ ಮಧ್ಯೆ, ಬೆಟ್ಟ ಗುಡ್ಡಗಳ ಮಧ್ಯೆ, ಕಾಡು ಪ್ರಾಣಿಗಳ ರಿಸ್ಕಲ್ಲಿ ಹೋಗ್ತಾ ಇದ್ದ ಕೆಲವು ಪೋಸ್ಟ್ಮ್ಯಾನ್ಗಳು ಈ ಡ್ಯೂಟಿಯಲ್ಲಿ ಜೀವ ತೆತ್ತು ಅವರ ಕುಟುಂಬಗಳು ಸಂಕಷ್ಟದಲ್ಲಿದೆ ಅಂತ ಮನಗಂಡು ಜೀವ ವಿಮೆ ಅಂತ ಮೊದಲು ಅಂಚೆ ಜೀವ ವಿಮೆ ಅಂತ ಅಂಚೆ ಇಲಾಖೆ ಸಿಬ್ಬಂದಿಗೋಸ್ಕರ ಆರಂಭವಾಯಿತು. ಅದು ಕಾಲಾಂತರದಲ್ಲಿ ಸರ್ಕಾರದ ಇತರ ವಿಭಾಗಗಳಿಗೂ ಬಂತು. ಮತ್ತು ಸ್ವಾತಂತ್ರ್ಯ ನಂತರ ಅದು ಸಾರ್ವಜನಿಕರಿಗೆ ಎಕ್ಸ್ಪ್ಯಾಂಡ್ ಆಗ್ತಾ ಬಂತು. ಸೊ ಸ್ವಾತಂತ್ರ್ಯ ನಂತರ ನಮ್ಮ ಪೋಸ್ಟಲ್ ನೆಟ್ವರ್ಕ್ ಎಕ್ಸ್ಪ್ಯಾಂಡ್ ಆಗ್ತಾ ಬಂದು ಈಗ ಆ್ಯಸ್ ಆನ್ ಡೇಟ್ ಅಂದರೆ ಇವತ್ತಿನ ದಿವಸಕ್ಕೆ ಭಾರತದಾದ್ಯಂತ 1,56,434 ಪೋಸ್ಟ್ ಆಫೀಸ್ಗಳು ಈಗ ಇದೆ. ಜಗತ್ತಿನ ಅತ್ಯಂತ ದೊಡ್ಡ ಒಂದು ಪೋಸ್ಟಲ್ ನೆಟ್ವರ್ಕ್ ಅಂದರೆ ಅದು ಭಾರತದ ನೆಟ್ವರ್ಕ್ ಅಂತ ಹೇಳಲಿಕ್ಕೆ ನಮಗೆ ಒಂದು ಹೆಮ್ಮೆಯ ವಿಷಯವೇ. ಇದರಲ್ಲಿ 1,40,41,055 ಅಂಚೆ ಕಚೇರಿಗಳು ಗ್ರಾಮೀಣ ಭಾಗದಲ್ಲಿ, 15,379 ಅಂಚೆ ಕಚೇರಿಗಳು ನಗರ ಭಾಗದಲ್ಲಿದೆ. ಅದರಲ್ಲಿ 1,69,953 ಜನ ಡಿಪಾರ್ಟ್ಮೆಂಟ್ನ ಇಲಾಖಾ ಸಿಬ್ಬಂದಿಗಳು ಸೇವೆ ಸಲ್ಲಿಸ್ತಾ ಇದ್ದಾರೆ. 2,44,328 ಗ್ರಾಮೀಣ ಡಾಕ್ ಸೇವಕ್ ಅಂದರೆ ಗ್ರಾಮೀಣ ಡಾಕ್ ಸೇವಕ್ ಅಂತ ಹೇಳೋರು ಒಂಥರ ಅವರು ಅಂದರೆ ಪೂರ್ಣಕಾಲಿಕ 8 ಗಂಟೆ ಕೆಲಸ ಮಾಡ್ತಿರೋದಿಲ್ಲ, ಒಂದು 5 ಗಂಟೆ ಕೆಲಸ ಮಾಡ್ತಿರ್ತಾರೆ. ಬೇರೆ ಬೇರೆ ಪೋಸ್ಟ್ಮ್ಯಾನ್ ಇರ್ಬೋದು, ಪೋಸ್ಟ್ ಮಾಸ್ಟರ್ ಇರ್ಬೋದು, ಬಹಳಷ್ಟು ರೀತಿಯ ಕೆಲಸಗಳಿದೆ. ಇಷ್ಟು ಸಿಬ್ಬಂದಿಗಳು ಈ ದೇಶದಲ್ಲಿ ಈ ಅಂಚೆ ಸೇವೆ ಕೊಡುವ ಕಾರ್ಯಕ್ರಮದಲ್ಲಿ ನಿರತರಾಗಿದ್ದಾರೆ. ಇದಲ್ಲದೆ ಅಂದರೆ ಈ ಓವರ್ ಆಲ್ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಪ್ರತಿ ಗ್ರಾಮೀಣ ಭಾಗದಲ್ಲಿ ಪ್ರತಿ 6,336 ಜನಕ್ಕೆ ಒಂದು ಪೋಸ್ಟ್ ಆಫೀಸ್ ಇದೆ. ನಗರ ಭಾಗದಲ್ಲಿ 30,519 ಜನಕ್ಕೆ ಒಂದು ಪೋಸ್ಟ್ ಆಫೀಸ್ ಥರ ನೆಟ್ವರ್ಕ್ ಭಾರತದಲ್ಲಿ ಸೇವೆ ಸಲ್ಲಿಸ್ತಾ ಇದೆ. ಸೇವೆಗಳಿಗೆ ಸಂಬಂಧಿಸಿದಂತೆ ಮೊದಲಿನ ಈ ಇಂಟರ್ನೆಟ್ ಯುಗ ಬರುವ ಮುಂಚೆ ಪರ್ಸನಲ್ ಲೆಟರ್ಸ್, ವೈಯಕ್ತಿಕ ಇನ್ಲ್ಯಾಂಡ್ ಪೋಸ್ಟ್ ಕಾರ್ಡ್ ಅಥವಾ ಬೇರೆ ಬೇರೆ ಪತ್ರಗಳು ಪ್ರಾಮುಖ್ಯತೆ ಇದ್ದು, ಈಗ ಟೆಕ್ನಾಲಜಿ ಸಂದರ್ಭದಲ್ಲಿ ಅದರ ಪ್ರಾಮುಖ್ಯತೆ ಕಡಿಮೆ ಆಗಿದೆ. ಬಟ್ ಅದರಲ್ಲೂ ಕೂಡ ಈಗಲೂ ಕೂಡ ಲೆಟರ್ ರೈಟಿಂಗ್ ಅನ್ನು ಕಂಟಿನ್ಯೂ ಮಾಡ್ತಿರೋರು ಇದ್ದಾರೆ. ಬಟ್ ಈಗ
ಪತ್ರಗಳಲ್ಲಿ ಡಾಕ್ಯುಮೆಂಟ್ಗಳು ರಿಪ್ಲೇಸ್ ಆಗಿದೆ. ಬಹಳಷ್ಟು ಎಲ್ಲ ರೀತಿಯ ಸರ್ಕಾರಿ ಕಾರ್ಡ್ಗಳಿರ್ಬೋದು, ಅದಲ್ಲದೆ ಪಾರ್ಸೆಲ್ಗಳಿರ್ಬೋದು, ಈ ಕಡೆಗೆ ಇಲಾಖೆಯ ಫೋಕಸ್ ಬಂದಿದೆ. ಅದಲ್ಲದೆ ಬ್ಯಾಂಕಿಂಗ್, ಇನ್ಶೂರೆನ್ಸ್, ಬಹಳಷ್ಟು ಹೊಸ ಸರ್ವಿಸ್. ಇಲಾಖೆಯ ಪತ್ರಗಳು ಅಂಚೆ ಮೂಲಕನೇ ಹೋಗೋದಲ್ಲ? ಹೌದು, ಸಹ ಎಲ್ಲ ರೀತಿಯ ಸರ್ಕಾರಿ ಇಲಾಖೆಯ ಪತ್ರಗಳು ಅಂಚೆ ಮೂಲಕ ಹೋಗ್ತಾ ಇದೆ. ಅದಲ್ಲದೆ ಈಗ ಎಲ್ಲ ರೀತಿಯ ಡಾಕ್ಯುಮೆಂಟ್ಗಳು ಮತ್ತು ಕಾರ್ಡ್ಗಳು, ಉದಾಹರಣೆಗೆ ಆಧಾರ್ ಕಾರ್ಡ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಇತ್ತೀಚೆಗೆ ಕಳೆದ 2 ತಿಂಗಳಿಂದ ವೋಟರ್ ID ಕಾರ್ಡ್ ಕೂಡ ಸ್ಪೀಡ್ ಪೋಸ್ಟ್ ಮೂಲಕ ಹೋಗ್ತಾ ಇದೆ. ಸೊ ಎಲ್ಲ ರೀತಿಯ ಸರ್ಕಾರಿ ದಾಖಲೆಗಳು, ಐಡೆಂಟಿಟಿ ಕಾರ್ಡ್ಗಳು, ಮತ್ತು ಬೇರೆ ಬೇರೆ ಪ್ಯಾನ್ ಕಾರ್ಡು, ಪಾಸ್ಪೋರ್ಟ್, ಇಂಥ ಬಹಳಷ್ಟು ಸೆನ್ಸಿಟಿವ್ ಮೆಟೀರಿಯಲ್ಸ್ಗಳೆಲ್ಲ ಅಂಚೆ ಇಲಾಖೆ ಮೂಲಕನೇ ಈಗಲೂ ಕೂಡ ಪ್ರತಿಯೊಬ್ಬರ ನಾಗರಿಕರನ್ನು ತಲುಪ್ತಾ ಇದೆ. ನಿಜವಾಗ್ಲೂ ಇದು ಸರ್ಕಾರದ ಸಂಸ್ಥೆ, ಸರ್ಕಾರದ ನಂಬಿಕೆಯ ಸಂಸ್ಥೆ ಆಗಿರುವುದು ಮಾತ್ರ ಅಲ್ಲ, ಇದು ಜನರ ನಂಬಿಕೆಗೆ ಪಾತ್ರ ಆಗಿರುವಂಥದ್ದು. ಜನರ ಬದುಕಿನ ಭಾಗವಾಗಿ ಅಂಚೆ ಇಲಾಖೆ ಬಹಳಷ್ಟು ವರ್ಷಗಳಿಂದ ಸಾಕ್ತಾ ಇದೆ. ಅದರಲ್ಲೂ ಕೂಡ ಈ ಡಿಜಿಟಲೈಸೇಷನ್ ಆದ ಬಳಿಕ ಅಂದರೆ ಅಂಚೆಯ ಅಸ್ತಿತ್ವದ ಬಗ್ಗೆ ಅದೆಷ್ಟು ಜನರಿಗೆ ಒಂದು ಪ್ರಶ್ನೆ ಇತ್ತು, ನಿಲ್ಲುತ್ತಾ? ಅಂದರೆ ಈ ಪೇಪರಲ್ಲಿ ಅಥವಾ ಕಾಗದಗಳನ್ನು ಬರೆಯೋದನ್ನು, ಪೋಸ್ಟ್ ಮಾಡೋದನ್ನು ಯಾರು ಮಾಡ್ತಾರೆ? ಇನ್ನು ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಹೋಗುತ್ತೆ, ಮೇಲ್ಗಳಿರುತ್ತೆ, ಇವೆಲ್ಲ ಈ ಯುಗದಲ್ಲಿ ನಡೆಯುತ್ತಾ ಅಂತ. ಆದರೆ ಅಂಚೆ ಇಲಾಖೆ ನಿಂತು ಜನರ ಬದುಕಿನ ಭಾಗ ಅನ್ನೋದನ್ನು ಇವತ್ತು ಕೂಡ ತೋರಿಸ್ಕೊಟ್ಟಿದೆ. ಬಹಳಷ್ಟು ಖುಷಿ ಅದರ ಬಗ್ಗೆ. ಇನ್ನು ನೇರವಾಗಿ ನಾನು ಮೊದಲ ವಿಚಾರ ತೆಗೆದುಕೊಳ್ಬೇಕು ಅಂದರೆ, ನೇಮಕಾತಿ ವಿಚಾರದಲ್ಲಿ ಈಗಾಗಲೇ ಮಾಹಿತಿಗಳು ಬರ್ತಾ ಇದೆ ಅಂಚೆ ಇಲಾಖೆಯಲ್ಲಿ. ಯಾವ ರೀತಿಯ ಅವಕಾಶಗಳಿದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ, ಈ ಭಾಗದ ಕರಾವಳಿ ಭಾಗದ ಯುವಕರು ಅಥವಾ ಯುವ ಸಮುದಾಯಕ್ಕೆ ಯಾವ ರೀತಿ ಅವಕಾಶಗಳು ಸಾಧ್ಯ ಆಗುತ್ತೆ? ಖಂಡಿತ ಒಳ್ಳೆಯ ಪ್ರಶ್ನೆ. ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಭಾಗದಲ್ಲಿ ಈಗ ಸರ್ಕಾರಿ ಕೆಲಸಗಳಿಗೆ ಸೇರುವವರ ಸಂಖ್ಯೆ ಕಡಿಮೆ ಇದೆ. ಇಲ್ಲಿ ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ, ಬಟ್ ಅದರ ಕಾರಣಗಳ ಬಗ್ಗೆ ಬೇರೆ ಬೇರೆ ಮಾಧ್ಯಮಗಳ ವಿಶ್ಲೇಷಣೆ ಆಗಿದೆ. ಈಗ ನಾವು ಅಂಚೆ ಇಲಾಖೆ ವತಿಯಿಂದ ಈಗ ಈ ಜಾಬ್ ನೋಟಿಫಿಕೇಶನ್ ಬಂದಾಗ ವಿಶೇಷವಾಗಿ ಲೋಕಲ್ ಮಾಧ್ಯಮಗಳ ಮೂಲಕ, ನಾನು ಸ್ಪಂದನ TV ಚಾನಲ್ಗೆ ಧನ್ಯವಾದ ಹೇಳುತ್ತೇನೆ. ಈ ಕಾರ್ಯಕ್ರಮದ ಮೂಲಕ ನಮಗೆ ದಕ್ಷಿಣ ಕನ್ನಡ, ಉಡುಪಿಯ ಉದ್ಯೋಗ ಆಕಾಂಕ್ಷಿಗಳಿಗೆ ತಲುಪಲಿಕ್ಕೆ ಒಂದು ಅವಕಾಶ ಆಗಿದೆ. ನಾವು ಕಳೆದ ಹಲವಾರು ವರ್ಷಗಳಿಂದ ಪ್ರಯತ್ನ ಮಾಡಿದೆ. ನಮಗೆ ಲೋಕಲ್ ಜನರಿಗೆ ಇಲ್ಲೇ ಉದ್ಯೋಗ ಸಿಕ್ಕಿದರೆ ಅವರಿಗೂ ಬೆನಿಫಿಟ್, ಅಂದರೆ ಅವರಿಗೂ ತಂದೆ ತಾಯಿ ಬಿಟ್ಟು ದೂರ ಊರಿಗೆ ಹೋಗಬೇಕಾಗಿಲ್ಲ. ಅದಲ್ಲದೆ ಈಗ ಬೇರೆ ಬೇರೆ ದೂರದ ಊರಿಂದ ನಮ್ಮ ಇಲಾಖೆಗೆ ಇಲ್ಲಿ ಬಂದವರು, ಅವರಿಗೆ ಎಷ್ಟಾದರೂ ನಮ್ಮ ಥರನೇ ಅವರಿಗೂ ಅವರ ಊರಿನ ಪ್ರೇಮ ಇರುತ್ತೆ. ಸ್ವಲ್ಪ ವರ್ಷ ಕಳೆದು ಅವರ ಸಹಜ ಅವರವರ ಊರಿನ ಅಲ್ಲಿ ವೇಕೆನ್ಸಿ ಅಥವಾ ಹುದ್ದೆ ಖಾಲಿ ಆದಾಗ ಅಲ್ಲಿಗೆ ವರ್ಗಾವಣೆ ಬಯಸಿ ಹೋಗ್ತಾರೆ. ಆಗ ನಮ್ಮ ಒಂದು ಸಂಸ್ಥೆಯಾಗಿ ಒಂದು ಸ್ಟೇಬಲ್ ಮ್ಯಾನ್ ಪವರ್, ಅಂದರೆ 2-3 ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ಹೋದಾಗ ಹೊಸಬರು ಬಂದರೆ ಅವರಿಗೆ ಮತ್ತೆ ಪುನಃ ನಾವು ತರಬೇತಿ ಕೊಡಬೇಕಾಗತ್ತೆ. ಸೊ ಒಂದು ಇಲಾಖೆಯ ದೃಷ್ಟಿಯಿಂದ, ಒಂದು ಸಂಸ್ಥೆಯ ದೃಷ್ಟಿಯಿಂದ ಒಂದು ನಿರಂತರವಾಗಿ ಒಳ್ಳೆಯ ಸೇವೆಯನ್ನು ಪಬ್ಲಿಕ್ಗೆ ಕೊಡಲಿಕ್ಕೆ ಒಂದು ಸ್ಟೇಬಲ್ ಮ್ಯಾನ್ ಪವರ್ ಒಂದು ಅವಶ್ಯಕ. ಅದರಿಂದಾಗಿ ಲೋಕಲೈಟ್ಸ್ ನಮ್ಮ ಊರಿನ ಅಂಚೆ ಇಲಾಖೆ ಹುದ್ದೆಗಳಿಗೆ ದಕ್ಷಿಣ ಕನ್ನಡ, ಉಡುಪಿಯ ಆಸಕ್ತ ಮತ್ತು ಇಂಟ್ರೆಸ್ಟೆಡ್ ಯುವಕ ಯುವತಿಯರು ಸೇರಿದರೆ ಜನರಿಗೆ ಸರ್ವಿಸ್ ಕೊಡೋ ದೃಷ್ಟಿಯಿಂದಲೂ ಒಳ್ಳೆಯದು, ಮತ್ತು ಪಬ್ಲಿಕ್ಕಿಗೆ ಒಳ್ಳೆಯದು, ಇಲಾಖೆಗೆ ಒಳ್ಳೆಯದು. ಅದಲ್ಲದೆ ನಾನು ಇತ್ತೀಚೆಗೆ ನೋಡಿದಂತೆ ನಮ್ಮ ಊರಿಂದ ಬಂದವರು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ, ಪೋಸ್ಟ್ ಆಫೀಸ್ಗಳಲ್ಲಿ ಈಗ ಪಿಂಚಣಿ ಕೊಡಲಿಕ್ಕೆ ವಯೋವೃದ್ಧರು, ಏಜ್ರೆಲ್ಲ ಬಂದಾಗ ನಮ್ಮ ಊರಿನಲ್ಲಿದ್ದರೆ ಅವರು ಆರಂಭದಿಂದಲೇ ತುಳುವಿನಲ್ಲೇ ಮಾತಾಡ್ತಾ ಸೇವೆ ಕೊಡ್ತಾ ಇರ್ತಾರೆ. ಅವರಿಗೊಂದು ಆತ್ಮೀಯತೆ ಭಾವನೆ ಗ್ರಾಹಕರಿಗೂ ಬರ್ತಾ ಹೋಗುತ್ತೆ. ಹೌದು. ಸೊ ಇದು ಒಂದು ಪೂರ್ವಭಾವಿಯಾಗಿ ಎರಡು ವಿಷಯ ನಾನು ಮಾತಾಡಿದ್ದು. ಇದಲ್ಲದೆ ಈಗ ಉದ್ಯೋಗದ ವಿಷಯದಲ್ಲಿ ಸಾಮಾನ್ಯವಾಗಿ ನಮ್ಮ ಇಲಾಖೆ ಇರ್ಬೋದು, ಬೇರೆ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿರ್ಬೋದು, ಒಂದು ಉದ್ಯೋಗ ಆಕಾಂಕ್ಷಿಗಳು ಸರ್ಕಾರಿ ಇಲಾಖೆಗಳ ಉದ್ಯೋಗದ ಎಂಟ್ರಿ ಪಾಯಿಂಟ್ಗಳನ್ನು ಗಮನಿಸೋದು ಬಹಳ ಮುಖ್ಯ. ಅಂದರೆ ಸಾಮಾನ್ಯವಾಗಿ ಈಗಿನ ವೆಬ್ ಪೋರ್ಟಲ್ಗಳದ್ರಲ್ಲಿ ಯಾವುದೇ ಒಂದು ಜಾಬ್ ನೋಟಿಫಿಕೇಶನ್ ಬಂದಾಗಲೂ ಕೂಡ ಆ ಇಲಾಖೆಯಲ್ಲಿ ಉದ್ಯೋಗ, ಅದರಲ್ಲಿ ಉದ್ಯೋಗ, ಇಷ್ಟು ಸಂಬಳ ಅಂತ ಮಾತ್ರ ಹೆಡ್ಲೈನ್ ಬರುತ್ತೆ. ಅದರ ಇನ್ನರ್ ಡೀಟೇಲ್ಸ್ ಇರುವುದಿಲ್ಲ. ಸಾಮಾನ್ಯವಾಗಿ ಎಲ್ಲ ಇಲಾಖೆಗಳಲ್ಲಿ, ಇನ್ಕ್ಲೂಡಿಂಗ್ ನಮ್ಮ ಪೋಸ್ಟ್ ಆಫೀಸ್ ಅಥವಾ ಎಲ್ಲ ಇಲಾಖೆಗಳಲ್ಲಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು, ಪಂಚಾಯತ್ ಇರ್ಬೋದು, ಒಂದು 4 ಹಂತಗಳಲ್ಲಿ ಎಂಟ್ರಿ ಪಾಯಿಂಟ್ ಇರುತ್ತೆ. ಅಂದರೆ ಗ್ರೂಪ್ ABCD ಅಥವಾ ಕ್ಲಾಸ್ 1, 2, 3, 4 ಅಂತ ಹೇಳ್ತೀವಿ. ಕ್ಲಾಸ್ 1 ಅಥವಾ ಗ್ರೂಪ್ A ಅಂತ ಹೇಳೋದು ಹೈಯೆಸ್ಟ್ ಲೆವೆಲ್. ಅಂದರೆ ಅದು ಉದಾಹರಣೆಗೆ UPSC IAS ಎಕ್ಸಾಮ್ ಅಥವಾ ಅದಕ್ಕೆ ತತ್ಸಮಾನ ಎಕ್ಸಾಮ್ಗಳ ಮೂಲಕ ಅದಕ್ಕೆ ಎಂಟ್ರಿ ಇರುತ್ತೆ. ಅದರಲ್ಲಿ ಪಾಸಾಗಿ ಬರೋರು ಯಾವುದೇ ಇಲಾಖೆಯಲ್ಲಿ ಇರುವುದು ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿ ಅವರ ಉದ್ಯೋಗವನ್ನು ಆರಂಭಿಸ್ತಾರೆ. ಆನಂತರ ಮೇಲೆ ಹೋದಾಗ ರಾಜ್ಯ ಮಟ್ಟಕ್ಕೆ, ಸರ್ಕಾರ ಮಟ್ಟ ಹೋಗ್ತಾರೆ. ಅದರ ನೆಕ್ಸ್ಟ್ ಗ್ರೂಪ್ B ಅಂತ ಅಥವಾ ಕ್ಲಾಸ್ 2 ಅಂತ ಹೇಳ್ತೇವೆ. ಅದರ ಮೂಲಕ
ಆ ರೀತಿಯ ಎಕ್ಸಾಮ್ಗಳು KPSC ಎಕ್ಸಾಮ್ ಅಥವಾ ಅದಕ್ಕೆ ತತ್ಸಮಾನ ಬೇರೆ ಬೇರೆ ಇಲಾಖೆಗಳ ಎಕ್ಸಾಮ್ ಪರೀಕ್ಷೆ ನಡೆಸ್ತೇವೆ. ಅದರಲ್ಲಿ ಸೇರಿದವರು ತಾಲೂಕು ಮಟ್ಟದ ಹುದ್ದೆಗಳಿಗೆ ಬಂದು ಅಲ್ಲೇ ಅವರ ಕರಿಯರನ್ನು ಆರಂಭಿಸ್ತಾರೆ. ಉದಾಹರಣೆಗೆ ತಹಶೀಲ್ದಾರ್ ಇರ್ಬೋದು ಅಥವಾ ಅದಕ್ಕೆ ತತ್ಸಮಾನ ಹುದ್ದೆಗಳು. ಅಲ್ಲಿಂದ ಪ್ರಮೋಷನ್ ಆಗಿ ಅವರ ಕರಿಯರಲ್ಲಿ ಮುಂದೆ ಹೋಗ್ತಾರೆ. ಗ್ರೂಪ್ ಸಿ ಅಂದರೆ ಕ್ಲರಿಕಲ್ ಅಥವಾ FD ಅಂತ ಹೇಳ್ತೇವೆ. ಏನು ಅವರು ಆಫೀಸಲ್ಲಿ ಅವರು ಯಾರನ್ನು ಇದರಲ್ಲಿ ಮುಖ್ಯರು ಅಂತ ಹೇಳ್ತಾ ಇಲ್ಲ. ಗ್ರೂಪ್ ಸಿಗೆ ಸೇರಿದವರು ಈ ಕ್ಲರಿಕಲ್ ಹುದ್ದೆ ಅಲ್ಲಿಂದ ಆಫೀಸ್ ಕೇಸ್ ವರ್ಕರ್ ಅಂತ ಹೇಳ್ತೀವಿ, FD ಅಂತ ಹೇಳ್ತೀವಿ. ಸೊ ಅಂದರೆ ಆಫೀಸಲ್ಲಿ ಅವರೇ ಯಾವುದೇ ಒಂದು ಇಶ್ಯೂವನ್ನು ಅಲ್ಲಿಂದ ಆ ಇಶ್ಯೂಗೆ ಸೊಲ್ಯೂಷನ್ ಅಥವಾ ಪರಿಹಾರ ಆರಂಭ ಆಗುತ್ತೆ. ಕ್ಲರಿಕಲ್ ಸ್ಟಾಫ್ ಅಂತ ಹೇಳ್ತೀವಿ. ಗ್ರೂಪ್ ಡಿ ಅಂತ MTS ಅಂತ ಹೇಳ್ತೀವಿ, ಕ್ಲಾಸ್ 4 ಅಂತ ಹೇಳ್ತೀವಿ. ಸೊ ಇದು 4 ಎಂಟ್ರಿ ಪಾಯಿಂಟ್ ನೀವು ಗಮನಿಸಿದರೆ ನೀವು ಅಂದರೆ ನಾನು ಯಾವ ಹುದ್ದೆ ಯಾವ ಲೆವೆಲಲ್ಲಿ ಎಂಟರ್ ಆಗಬೇಕು. ಇನ್ನು ಪೊಲೀಸ್ ಇಲಾಖೆಗೆ ನೋಡಿದರೆ ಕಾನ್ಸ್ಟೇಬಲ್ ಒಂದು, ನೆಕ್ಸ್ಟ್ ಹುದ್ದೆ SI ಹುದ್ದೆ, ನೆಕ್ಸ್ಟ್ DYSP, ಆ ರೀತಿ. ಸೊ ಅಂಚೆ ಇಲಾಖೆಯಲ್ಲೂ ಇದೇ ರೀತಿ ಗ್ರೂಪ್ ABCD ಇದೆ. ಬಟ್ ಗ್ರೂಪ್ ABCD ಅಲ್ಲದೆ ಆ ಅಂಚೆ ಇಲಾಖೆಗೆ ವಿಶಿಷ್ಟವಾದ ಕೆಡರ್ ಇದು ಗ್ರಾಮೀಣ್ ಡಾಕ್ ಸೇವಕ್. ಈಗ ನಾವು ಕಾಲ್ ಫಾರ್ ಮಾಡಿದ್ದು ಗ್ರಾಮೀಣ್ ಡಾಕ್ ಸೇವಕ್ ಅಂತ ಹೇಳೋ ಹುದ್ದೆ. ಇದು ಗ್ರೂಪ್ D ಈಗ ನಂತರ ಬರುವ ಹುದ್ದೆ. ಇದರಿಂದ ಇವರ ಪೂರ್ಣಕಾಲಿಕ ಇಲಾಖಾ ಸಿಬ್ಬಂದಿಗಳಲ್ಲ, ಅಂದರೆ 8 ಗಂಟೆ ಕೆಲಸ ಮಾಡುವ ಹುದ್ದೆಗಳಲ್ಲ. ಇದು 5 ಗಂಟೆ ಕೆಲಸ ಮಾಡುವ ಹುದ್ದೆಗಳು. ದಿನಕ್ಕೆ 5 ಗಂಟೆ ಅಥವಾ 4 ಗಂಟೆ 2 ಸ್ಲ್ಯಾಬ್ಗಳಿದೆ. ಗ್ರಾಮೀಣ ಭಾಗದಲ್ಲಿ ಪೋಸ್ಟ್ ಮಾಸ್ಟರ್ ಅಥವಾ ಪೋಸ್ಟ್ ಮ್ಯಾನ್, ಅದು ಈ ಹುದ್ದೆಗಳಲ್ಲಿ ಈಗ ಕಾಲ್ ಫಾರ್ ಮಾಡಿರೋ ಹುದ್ದೆಗಳಲ್ಲಿದೆ. ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಹೇಳ್ತೀವಿ ನಾವು. ಗ್ರಾಮೀಣ ಶಾಖಾ ಅಂಚೆ ಕಚೇರಿ ಅಂತ ಹೇಳ್ತೀವಿ, ಅದರ ಪೋಸ್ಟ್ ಮಾಸ್ಟರ್ ಹುದ್ದೆಗಳು. ಮತ್ತು ಗ್ರಾಮೀಣ ಭಾಗದಲ್ಲಿ ಪೋಸ್ಟ್ ಮ್ಯಾನ್, ಅದು ಕೂಡ 5 ಗಂಟೆ ಹುದ್ದೆ. ಯಾಕಂದರೆ ಮೊದಲೇ ಇದರ ಇತಿಹಾಸ ಬ್ರಿಟಿಷ್ ಸರ್ಕಾರ, ನೀವು ಆಗಲೇ ಹೇಳಿದಾಗ ಬ್ರಿಟಿಷ್ ಕಾಲದಲ್ಲಿ ಈ ಇಲಾಖೆ ಸ್ಟಾರ್ಟ್ ಆಗುವಾಗ ಬ್ರಿಟಿಷ್ ಸರ್ಕಾರ ತನ್ನ ಅಂಚೆ ಕಚೇರಿಯ ವ್ಯಾಪ್ತಿಯನ್ನು ದೇಶಾದ್ಯಂತ ವಿಸ್ತಾರ ಮಾಡಬೇಕು ಅಂತ ನಿರ್ಣಯ ಮಾಡಿದರು. ಆವಾಗ ಅವರಿಗೆ ಏನಿಸ್ತು, ಪ್ರತಿಯೊಂದು ಹಳ್ಳಿ ಏರಿಯಾದಲ್ಲಿ ಕೂಡ ನಾನೊಂದು ಪೂರ್ಣಕಾಲಿಕ ಸಿಬ್ಬಂದಿಯನ್ನು ನೇಮಿಸಿ ಅವರಿಗೆ ಪೂರ್ಣಕಾಲಿಕ ಸಂಬಳ ಕೊಟ್ಟರೆ ಅದು ಇಕನಾಮಿಕಲಿ ಅಂದರೆ ಆರ್ಥಿಕದಿಂದಾಗಿ ವಯಬಲ್ ಅಲ್ಲ ಅಂತ ಹೇಳಿ, ನಿಮ್ಮ ಊರಿನಲ್ಲಿ ಒಂದು ಬಿಲ್ಡಿಂಗ್ ಕೊಡಲಿಕ್ಕೆ ರೆಡಿ ಇರೋರು, ಪೋಸ್ಟಲ್ ಸರ್ವಿಸ್ ಕೊಡಲಿಕ್ಕೆ ರೆಡಿ ಇರೋರು, ನಾವು ನಿಮ್ಮನ್ನು ಅಥರೈಸ್ ಮಾಡ್ತೇವೆ. ನೀವೇ ಆ ಊರಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ, ಬಿಲ್ಡಿಂಗ್ ನಿಮ್ಮದೇ, ಪೋಸ್ಟ್ ಮ್ಯಾನು ಆಗಿ, ನೀವು 3 ಗಂಟೆಗಿಂತ ಇಷ್ಟು ಗೌರವಧನ ಆಗಿ ಕೊಡುತ್ತೆ. ನೀವು ಪೂರ್ಣಕಾಲಿಕಾಗಿ ಬೇಸಿಕ್ TAD ಅಥವಾ HRA ಈ ರೀತಿಯ ಸ್ಯಾಲರಿ ಸ್ಟ್ರಕ್ಚರ್ ಅಲ್ಲ ನಿಮಗೆ. ನೀವೊಂದು ಅಂಚೆ ಸರ್ವಿಸ್ ಕೊಡೋದಕ್ಕೆ ಮಿನಿಮಮ್ ಒಂದು ಇಷ್ಟು ಗೌರವಧನ ಕೊಡ್ತೇವೆ ಅಂತ ಹೇಳಿ ಆರಂಭವಾದ ಈ ಗ್ರೂಪ್ ಗ್ರಾಮೀಣ್ ಡಾಕ್ ಸೇವಕ ಅಂತ ಹೇಳೋದು ಈಗಲೂ ಸ್ವಲ್ಪ ಸ್ವರೂಪ ಬದಲಾಯಿಸಿಕೊಂಡು ಅದೇ ರೀತಿಯಲ್ಲಿದೆ. ಸೊ ಈಗ ಕೂಡ ಈ ಗ್ರಾಮೀಣ್ ಡಾಕ್ ಅಂತ ಹೇಳೋರು ಈ ರೀತಿ 5 ಗಂಟೆ ಅಥವಾ 4 ಗಂಟೆ ಕೆಲಸ ಮಾಡೋರು, ಅವರಿಗೆ ಅದಕ್ಕೆ 5 ಗಂಟೆ ಕೆಲಸ ಮಾಡೋರಿಗೆ ಒಂದು 14,500 ಸಾವಿರದಿಂದ ಸಂಬಳ ಆರಂಭ. 4 ಗಂಟೆ ಕೆಲಸ ಮಾಡೋರಿಗೆ 12,000ದಿಂದ ಸಂಬಳ. ಮತ್ತು ಆ್ಯನ್ಯುವಲ್ ಇಂಕ್ರಿಮೆಂಟ್ 3% ಆಗ್ತಾ ಹೋಗುತ್ತೆ. ಇದರಲ್ಲಿ ಅದಲ್ಲದೆ ಅರ್ಬನ್ ಅಂದರೆ ಈಗ ಮಂಗಳೂರು, ಬಲ್ಮಠ, ಕಂಕನಾಡಿ, ಉಡುಪಿ, ಕುಂದಾಪುರ ಇಂಥ ಅಂಚೆ ಕಚೇರಿಗಳಲ್ಲೂ 5 ಗಂಟೆ ಕೆಲಸ ಮಾಡುವ ಪೋಸ್ಟ್ ಮ್ಯಾನ್ಗಳು ಕೂಡ ಡಾಕ್ ಸೇವಕ್ ಅಂತ ನಾವು ರಿಕ್ರೂಟ್ ಮಾಡ್ತಾ ಇದ್ದೇವೆ. ಅದಲ್ಲದೆ ಅಂಚೆ ಕಚೇರಿಗಳಲ್ಲಿ ಬ್ಯಾಕ್ ಆಫೀಸ್ ಕೆಲಸ, ಅಂದರೆ ಫೈಲ್ ಒಂದು ಸ್ವೀಟ್ ಪೋಸ್ಟ್ ಬುಕ್ ಅದನ್ನು ಒಂದು ಬ್ಯಾಗ್ ಮಾಡಿ ಕಳಿಸ್ಬೇಕು, ಬಂದದ್ದನ್ನು ಓಪನ್ ಮಾಡಿ ಸೆಗ್ರಿಗೇಟ್ ಮಾಡಬೇಕು. ಇಲ್ಲಿ ಕೂಡ 5 ಗಂಟೆ ಕೆಲಸ ಮಾಡೋ ಸಿಬ್ಬಂದಿಗಳಿದ್ದಾರೆ. ಸೊ ಈ ಗ್ರಾಮೀಣ್ ಡಾಕ್ ಸೇವಕ್ ಅಂತ ಹೇಳುವ ಹೆಸರಲ್ಲಿ ಗ್ರಾಮೀಣ ಅಂತ ಇದ್ರೂ ಕೂಡ ಹಳ್ಳಿಯಲ್ಲೂ ಇದ್ದಾರೆ, ನಗರದಲ್ಲೂ ಕೆಲವು ಇಂಥ ಹುದ್ದೆಗಳಿದೆ. ಸೊ ಇದರ ನೇಮಕಾತಿ ನೀವೀಗ ಕಾಲ್ ಫಾರ್ ಮಾಡಿದ್ರೆ ದಕ್ಷಿಣ ಕನ್ನಡ, ಉಡುಪಿಯಲ್ಲಿ 274 ಹುದ್ದೆಗಳು ಇದೆ. ಓಕೆ, ಈ ನೇಮಕಾತಿ ಪ್ರಕ್ರಿಯೆ ಅಥವಾ ಅವರ ಆ ಪ್ರಕ್ರಿಯೆ ಅನ್ನುವಂಥದ್ದು ಹೇಗಿರ್ತದೆ? ಅದರ ಒಂದು ಐಡಿಯಾನೇ ಇರೋದಿಲ್ಲ. ಅಂದರೆ ಇಲಾಖೆ ವಿಚಾರ ಸಂಬಂಧಪಟ್ಟಂತೆ ಈ ಭಾಗದವರಿಗೆ ಅದು ಗಮನಕ್ಕೆ ಬರೋದಿಲ್ಲ, ಮತ್ತು ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂದೆ ಹೋಗೋದು ಇಲ್ಲ. ಅದು ಒಂದು ರೀತಿಯ ಸಮಸ್ಯೆ ಆಗಿದೆ, ಜೊತೆಗೆ ಆಶ್ಚರ್ಯದ ವಿಚಾರವಾಗಿದೆ. ಹಾಗಾಗಿ ಕೇಳ್ತಾ ಇದ್ದೀವಿ ನಿಮ್ಮ ಹತ್ರ, ಹೇಗಿರ್ತದೆ ಅದು? ಅದೇ ಈ ನೇಮಕಾತಿ, ಈ ಗ್ರಾಮೀಣ್ ಡಾಕ್ ಸೇವಕ ನೇಮಕಾತಿ ಮೊದಲಿಂದ ಸುಮಾರು ವರ್ಷ ಮೊದಲಿಂದಲೂ ಇದರ ಎಜುಕೇಷನ್ ರಿಕ್ವೈರ್ಮೆಂಟ್ ಕೇವಲ SLC 10ನೇ ತರಗತಿ ಉತ್ತೀರ್ಣರಾಗಿರಬೇಕು. ಕರ್ನಾಟಕದ ಹುದ್ದೆಗಳಿಗೆ 10ನೇ ತರಗತಿಯಲ್ಲಿ ಕನ್ನಡ ಒಂದು ಭಾಷೆಯಾಗಿ ಕಲಿತಿರುವುದು ಕಂಪಲ್ಸರಿ, ಕಡ್ಡಾಯ. ಒಬ್ಬರು ಅದರಿಂದ ಮೇಲೆ ಎಷ್ಟೇ ಉನ್ನತ ಸ್ಟಡಿ ಮಾಡಿರಲಿ, ನಮ್ಮ ರಿಕ್ರೂಟ್ಮೆಂಟಿಗೆ ಅವರು 10ನೇ ತರಗತಿಯಲ್ಲಿ ಗಳಿಸಿದ ಅಂಕಗಳಷ್ಟೇ ಕನ್ಸಿಡರ್ ಮಾಡ್ತಾ ಇರೋದು. ಮತ್ತು ಇದು ಕಳೆದ ಒಂದು 2018ರಲ್ಲಿ ಇದಕ್ಕೊಂದು ಆನ್ಲೈನ್ ಪೋರ್ಟಲ್ ಅಂತ ಬಂತು. ಅಂದರೆ ಇದರಲ್ಲಿ ಯಾವುದೇ ರೀತಿಯ ಕರಪ್ಷನ್, ಇನ್ಫ್ಲುಯೆನ್ಸ್, ಮಧ್ಯವರ್ತಿಗಳಿಗೆ ಅವಕಾಶ ಕೊಡಬಾರ್ದು ಅಂತ ಹೇಳುವ ದೃಷ್ಟಿಯಿಂದ ಇಂಟರ್ವ್ಯೂ ಇಲ್ಲ, ಈ ಹುದ್ದೆಯ ಸೆಲೆಕ್ಷನ್ಗೆ ಇಂಟರ್ವ್ಯೂ ಇಲ್ಲ, ಮತ್ತು ಇದಕ್ಕೆ ರಿಟರ್ನ್ ಎಕ್ಸಾಮ್ ಕೂಡ ಇಲ್ಲ. ಕೇವಲ SLC ಮಾರ್ಕ್ಸಿನ ಮೆರಿಟ್ ಆಧಾರದ ಮೇಲೆ ಕಂಪ್ಯೂಟರೇ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಮಾಡಿ
ಅವರಿಗೆ ಇಮೇಲ್ ಮತ್ತು SMS ಮುಖಾಂತರ ಸಿಲೆಕ್ಷನ್ ಮೆಸೇಜನ್ನು ಕಳಿಸುವಂಥ ವ್ಯವಸ್ಥೆ. ಇದರಲ್ಲಿ ಉದಾಹರಣೆಗೆ ಈಗ ಉದಾಹರಣೆ ಯಾವುದಾದ್ರು ಒಂದು ಪೋಸ್ಟ್ ಆಫೀಸಿನ ಒಂದು ಪೋಸ್ಟಿಗೆ ಅಂತ ಅಪ್ಲೈ ಮಾಡಿರ್ತಾರೆ. 100, 200, 500 ಜನ ಅಪ್ಲೈ ಮಾಡ್ತಾರೆ. ಆ 500 ಜನ ಅಪ್ಲೈ ಮಾಡಿದವರಲ್ಲಿ SLC ಮಾರ್ಕ್ಸ್ ಯಾರಿಗೆ ಹೈಯೆಸ್ಟ್ ಇದೆ ಅವರಿಗೆ ಕಂಪ್ಯೂಟರೇ ಆಟೋಮೆಟಿಕ್ ಆಗಿ ಸೆಲೆಕ್ಷನ್ ಮಾಡಿ ಅವರಿಗೆ ನೇರವಾಗಿ, ನಮಗೂ ಗಮನ ಬರೋದಿಲ್ಲ. ಒಂದು ದಿವಸ ಕಂಪ್ಯೂಟರಲ್ಲಿ ಸಾಫ್ಟ್ವೇರ್, ಈಗ ಲಾಸ್ಟ್ ಡೇಟ್ ಈಗ ಫೆಬ್ರವರಿ 16 ನಾವು ಅಪ್ಲೈ ಮಾಡಲಿಕ್ಕೆ ಕಳಿಸಿದ್ದೇವೆ. ಆ 16ನೇ ತಾರೀಕಿನ ನಂತರ ಒಂದು ದಿವಸ ಸರ್ಕಾರ ಡಿಸೈಡ್ ಮಾಡಿದ ದಿವಸ ಆಟೋಮೆಟಿಕ್ ಆಗಿ ಆ ಅಪ್ಲೈ ಮಾಡಿದವರು SLCಯಲ್ಲಿ ಯಾರಿಗೆ ಹೈಯೆಸ್ಟ್ ಇದೆ ಅವರಿಗೆ ಆಟೋಮೆಟಿಕ್ ಆಗಿ ಸೆಲೆಕ್ಷನ್ ಮೆಸೇಜ್ ಮತ್ತು ಇಮೇಲ್ ಮುಖಾಂತರ ಹೋಗ್ತದೆ. ಇದರಲ್ಲಿ ನಾನು ಹೇಳಿದಾಗೆ ಕನ್ನಡ 10ನೇ ತರಗತಿಯಲ್ಲಿ ಕನ್ನಡ ಒಂದು ಸಬ್ಜೆಕ್ಟೇ ಕಲಿತಿರೋದು ಅನಿವಾರ್ಯ. ಆದ್ದರಿಂದಾಗಿ ನಮ್ಮ ಈಗ ಕರ್ನಾಟಕದಲ್ಲಿ ಕನ್ನಡ, ಕೇರಳದಲ್ಲಿ ಮಲಯಾಳಂ, ತಮಿಳುನಾಡಿನಲ್ಲಿ ತಮಿಳು ಹೀಗಿದೆ. ಸೊ ನಮ್ಮ ಗಡಿಭಾಗದ ಕಾಸರಗೋಡು ಜಿಲ್ಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ ಸ್ಟೂಡೆಂಟ್ಗಳು ಕರ್ನಾಟಕದ ಈ ಮಂಗಳೂರು ಅಥವಾ ಪುತ್ತೂರು ಪೋಸ್ಟ್ಗಳಿಗೆ ಅಪ್ಲೈ ಮಾಡುವ, ಅವರಿಗೆ ಕಾಸರಗೋಡು ಜಿಲ್ಲೆಯ ಪೋಸ್ಟ್ಗೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಮಲಯಾಳ ಕಲ್ತಿರೋರಿಗೆ ಮಾತ್ರ ಆದ್ಯತೆ. ಸೊ SLC ಇಂದ ಮೇಲೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇರಲಿ, ಎಷ್ಟೇ ಮಾರ್ಕ್ ಇರಲಿ, ನಮ್ಮ ಸೆಲೆಕ್ಷನ್ ಕ್ರೈಟೀರಿಯಾ SLC ಲೆಕ್ಕಕ್ಕೆ ಬರುವುದಿಲ್ಲ. ನಾವು ಅದೇ ಇದರ ಬಗ್ಗೆ ಈ ರೀತಿಯ ಈ ಜಾಬಿನ ನನಗೆ ಕಳೆದ 2-3 ವರ್ಷಗಳಲ್ಲಿ ಏನಾಗಿದೆ, ಕೆಲವೊಂದ್ಸಲ ನನಗೆ ಡಾಕ್ ಸೇವಕ ಪೋಸ್ಟ್ಗಳ ಈಗ ಜನ ಅಪ್ಲೈ ಮಾಡೋ ಕೆಲಸ ಸರ್ಕಾರ ಅಂಚೆ ಇಲಾಖೆ ಕರೆದಿದೆ ಅಂತ ಹೇಳಿ ತಕ್ಷಣ ಎಲ್ಲರೂ ಅಪ್ಲೈ ಮಾಡಿಬಿಡ್ತಾರೆ. ಕೆಲಸದ ಸ್ವರೂಪ ಏನು ಅಂತ ಮೊದಲು ಯೋಚನೆನೇ ಮಾಡೋದಿಲ್ಲ. ಕೆಲವು ಸಲ ಸಿಲೆಕ್ಟ್ ಆದ ಮೇಲೆ ಈ ಕೆಲಸ ನನಗೆ ಬೇಡ, ನಾನು MSc ಮಾಡಿದ್ದೇನೆ, MCom ಮಾಡಿದ್ದೇನೆ, ನಾನು ಇಷ್ಟ ಇಲ್ಲ. ಸೊ ನಾವು ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. ಸಿಲೆಕ್ಷನ್ ಆದವರಿಗೆ ನಿಮಗೆ ಕೆಲಸಕ್ಕೆ ಆ ಕೆಲಸದ ಸ್ವರೂಪ ತಿಳ್ಕೊಂಡೇ ನೀವು ಬನ್ನಿ. ಎಲ್ಲ ಕೆಲಸವೂ ಗೌರವಯುತವಾದ ಕೆಲಸ. ಬಟ್ ಆದರೆ ಕೆಲವರಿಗೆ ಇಷ್ಟ ಇರಲೇ ಇರ್ಬೋದು, ಅದು ಅವರವರ ವೈಯಕ್ತಿಕ ಸ್ವಾತಂತ್ರ್ಯ. ಆದರೆ ಇಷ್ಟ ಇಲ್ಲದವರು ಅಪ್ಲೈ ಮಾಡಿ ಆಮೇಲೆ ಬರೋದಿಲ್ಲ ಅಂತೇಳಿ ನಮ್ಮ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಿಗೂ ಡಿಲೇ ಆಗುತ್ತೆ. ಇನ್ನೊಬ್ರು ಅರ್ಹ ಬರಲಿಕ್ಕೆ ರೆಡಿ ಇದ್ದವರಿಗೆ ಕೂಡ ಬರದೆ ಸಮಸ್ಯೆ ಆಗುತ್ತೆ. ಸೊ ಅದರಿಂದಾಗಿ ಅದಕ್ಕೆ ನಾವು ಮಂಗಳೂರು ಪೋಸ್ಟಲ್ ಡಿವಿಷನ್ ಅಂತ ಒಂದು ಫೇಸ್ಬುಕ್ ಪೇಜ್ ಮಾಡಿದ್ದೇವೆ. ಆ ಫೇಸ್ಬುಕ್ ಪೇಜಲ್ಲಿ ಈ ಕೆಲಸದ ಸ್ವರೂಪದ ಬಗ್ಗೆ ಡಿಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೇವೆ. ಸೊ ಅಪ್ಲೈ ಮಾಡುವ ಆಸಕ್ತರು ಆ ವಿಡಿಯೋವನ್ನು ನೋಡಿ ನಿಜವಾಗಿ ಆಸಕ್ತಿ ಇದ್ದವರು ಮಾತ್ರ ಅಪ್ಲೈ ಮಾಡಿ. ಯಾಕಂದ್ರೆ ನಿಮ್ಮದು SLC ಮಾರ್ಕ್ಸ್ ಹೈಯೆಸ್ಟ್ ಇದ್ರೆ ನಿಮಗೆ ಸಿಗುತ್ತೆ. ಸಿಕ್ಕು ನೀವು ಬರದಿದ್ರೆ ನೀವು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಡಿಲೇ ಮಾಡ್ತೀರಿ, ಅರ್ಹರು ಬರಲಿಕ್ಕೆ ಅವಕಾಶ ಸಿಕ್ಕದಾಗಿ ಕೂಡ ಆಗುತ್ತೆ. ಓಕೆ, ಒಳ್ಳೆಯ ಉದ್ದೇಶ ಇಟ್ಕೊಂಡು ಆಸಕ್ತಿಯಿಂದ ಅಪ್ಲೈ ಮಾಡೋರಿಗೆ ಒಳ್ಳೆ ಮಾರ್ಕ್ ಇದ್ರೆ ಖಂಡಿತ ಜಾಬ್ ಆಗುತ್ತೆ. ಅಥವಾ ನಿಮಗೆ ಅದರ ಬಗ್ಗೆ ಗೊಂದಲಗಳಿದ್ದು ಅಥವಾ ನಿಮಗೆ ಅದರ ಬಗ್ಗೆ ತಿಳಿದುಕೊಳ್ಳದೆ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ, ಇನ್ನೊಬ್ಬರಿಗೆ ಸಮಸ್ಯೆ ಆಗಬಾರ್ದು. ಅದೇ ಇನ್ನೊಬ್ಬರು ಅರ್ಹರು ಆಸಕ್ತರನ್ನು ನೀವು ತಡೆದಾಗ ಆಗುತ್ತೆ. ಹೌದು, ಇನ್ನೊಬ್ಬರಿಗೆ ಸಮಸ್ಯೆ ಆಗಬಾರ್ದು ಅಂತ. ಇನ್ನು ಅಂಚೆ ಇಲಾಖೆಯಲ್ಲಿ ಉಳಿತಾಯದ ಖಾತೆಗಳಿರ್ಬೋದು, ಸಣ್ಣ ಉಳಿತಾಯದಿಂದ ಪ್ರಾರಂಭ ಆಗಿದೆ, ಅದು ಈಗಲ್ಲ ಮುಂಚೆಯಿಂದ ಇತ್ತು. ಸೊ ಅದರಲ್ಲಿ ಯಾವ ರೀತಿಯಲ್ಲಿ ಈಗ ಬದಲಾವಣೆ ಆಗಿದೆ ಅಥವಾ ಯಾವ ರೀತಿಯ ಸೌಲಭ್ಯಗಳು ಜನರಿಗೆ ಸಿಗುತ್ತೆ? ಖಂಡಿತ ಸಣ್ಣ ಉಳಿತಾಯ ಕೂಡ ಬ್ರಿಟಿಷ್ ಕಾಲದಿಂದ ಬಂದಂತಹ ಒಂದು ಲೆಗಸಿ ಅಂತ ಹೇಳ್ಬೋದು. ಸೊ ಸಣ್ಣ ಉಳಿತಾಯಗಳಲ್ಲಿ ಅಂಚೆ ಇಲಾಖೆಯಲ್ಲಿ ಅಂದರೆ ಸಹಜ ಉಳಿತಾಯ ಖಾತೆ, ಮತ್ತು ಹೆಚ್ಚು ಪ್ರಚಾರ ಇರೋದು RD ಖಾತೆ, ಮಂತ್ಲಿ ಡೆಪಾಸಿಟ್ ಖಾತೆ. ಬೇರೆ ಸೊಸೈಟಿಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ FD ಅಂತ ಹೇಳ್ತಾರೆ, ಫಿಕ್ಸ್ಡ್ ಡೆಪಾಸಿಟ್. ಅದಕ್ಕೆ ಅಂಚೆ ಇಲಾಖೆ ಭಾಷೆಯಲ್ಲಿ TD ಅಂತ ಹೇಳ್ತಾರೆ, ಟೈಮ್ ಡೆಪಾಸಿಟ್ ಅಂತೇಳಿ. ಸೊ ಸಾಮಾನ್ಯವಾಗಿ ನೀವು ಪೋಸ್ಟ್ ಆಫೀಸ್ಗೆ ಹೋದರೆ ಅವರು FD ಅಂತ ಹೇಳೋದಿರೋದಿಲ್ಲ, TD ಖಾತೆ, TD ಅಕೌಂಟ್. TDಯಲ್ಲಿ 1 ವರ್ಷದ TD, 2 ವರ್ಷದ TD, 3 ವರ್ಷದ TD ಮತ್ತು 5 ವರ್ಷದ TD. ಸೇಮ್ ವರ್ಡ್ ಮಾತ್ರ ಬೇರೆ ಅಷ್ಟೇ. ಅದಲ್ಲದೆ ಒಂದು ಬ್ಯಾಂಕ್ಗಳಲ್ಲಿ ಇಲ್ಲದ ಬಹುಶಃ ಈ ಖಾತೆ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತೇಳಿ, ಅಂದರೆ ತಿಂಗಳ ಆದಾಯ ಖಾತೆ. ಅಂದರೆ ನೀವೊಂದು ಬಲ್ಕ್ ಆಗಿ ಒಂದು ಇಂಡಿವಿಜುವಲ್ 4.5 ಲಕ್ಷದವರೆಗೆ ಡೆಪಾಸಿಟ್ ಇಟ್ಟರೆ ಅದರ ಬಡ್ಡಿ ಪ್ರತಿ ತಿಂಗಳು ನಿಮ್ಮ ಉಳಿತಾಯ ಖಾತೆಗೆ ಬೀಳ್ತಾ ಹೋಗುದು. ಅಂದ್ರೆ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತೇಳಿ. ಇದು ಈ ಮೊನ್ನೆಯ ಈಗ ನಿನ್ನೆ 2 ದಿನ ಮೊದಲೇ ತಾನೇ ಮಾಡಿದ ಬಜೆಟ್ ಅಲ್ಲಿ ಈ ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ ಒಬ್ರು ಇಳಬಹುದಾದ ಗರಿಷ್ಠ ಮೊತ್ತವನ್ನ 4.5 ಲಕ್ಷಕ್ಕಿಂತ 9 ಲಕ್ಷಕ್ಕೆ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಜಾಯಿಂಟ್ ಅಕೌಂಟ್ ಅಲ್ಲಿ ಮೊದಲು ಕಳೆದ ತಿಂಗಳವರೆಗೆ 9 ಲಕ್ಷ ಇಡಬಹುದಾದನ್ನ 15 ಲಕ್ಷಕ್ಕೆ ವಿಸ್ತರಿಸಿದ್ದಾರೆ. ಸೊ ಈ ಮಂತ್ಲಿ ಇನ್ಕಮ್ ಸ್ಕೀಮ್ ಬಹುಶಃ ನಾನು ಬ್ಯಾಂಕ್ ಮತ್ತೆ ಬೇರೆ ಎಲ್ಲೂ ನೋಡಿರದ ಒಂದು ಖಾತೆ. ಇದರ ಬಗ್ಗೆ ಅವೇರ್ನೆಸ್ ಕೂಡ ಬಹುಶಃ ಕಡಿಮೆ ಅಂತ ಅನಿಸ್ತಾ ಇದೆ. ನಾನು ಇದನ್ನ ಸ್ವಲ್ಪ 1 ನಿಮಿಷ ಯಾಕೆ ಫೋಕಸ್ ಮಾಡ್ತೇನೆ, ನಾನು ಈಗ ಬಹಳಷ್ಟು ಸನ್ನಿವೇಶಗಳಲ್ಲಿ ಈಗ ಅಪಘಾತ ಅಥವಾ ಸಡನ್ ಮರಣ ಸಂದರ್ಭಗಳಲ್ಲಿ ಆ ಕುಟುಂಬಕ್ಕೆ ಬೇರೆ ಬೇರೆ ರೀತಿಯ ಪರಿಹಾರಗಳು ಬಲ್ಕಲ್ಲಿ ಕೊಡ್ತಾರೆ, 5 ಲಕ್ಷ 4 ಲಕ್ಷ. ಸೊ ನನ್ನ ವೈಯಕ್ತಿಕ ಅನಿಸಿಕೆ ಅಂದರೆ ಅಂಥ ಸಂದರ್ಭದಲ್ಲಿ ಒಂದು ಸಡನ್ ಅಪಘಾತ ಆಗಿ ಯಾವುದೋ ಒಂದು ಕುಟುಂಬ ಅವರ ಸದಸ್ಯರನ್ನು ಕಳ್ಕೊಂಡಾಗ ಆ ಕುಟುಂಬಕ್ಕೆ ಇಮ್ಮಿಡಿಯೇಟ್ ಆಗಿ ಹಣ 20-30 ಲಕ್ಷಗಳಲ್ಲಿ ಏನು ಮಾಡಬೇಕು ಭಾವನಾತ್ಮಕ ಅವರು ಲಾಸಲ್ಲಿ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಬಂದ ಹಣವನ್ನು ಈ ರೀತಿಯ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಇಟ್ಟರೆ
ಬಹುಶಃ ಕೆಲವು ತಿಂಗಳುಗಳೆಲ್ಲ ಅದರ ಬಡ್ಡಿ ತಿಂಗಳು ಬರ್ತಾ ಹೋದಾಗ ಆ ತಿಂಗಳ ಮಿನಿಮಮ್ ಖರ್ಚುಗಳು, ಕರೆಂಟ್ ಬಿಲ್ ಇರ್ಬೋದು, ಮೊಬೈಲ್ ರೀಚಾರ್ಜ್ ಇರ್ಬೋದು, ಬೇರೆ ಬೇರೆ ಇದನ್ನು ಒಂದು 2-3 ವರ್ಷದೊಳಗೆ ಈ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಇಟ್ಟು ಅವರ ಬೇಸಿಕ್ ಲೈಫನ್ನು ಸ್ಟೆಬಿಲಿಟಿ ಬಂದ ಮೇಲೆ ಮತ್ತೆ ಅದನ್ನು ವಿಡ್ರಾ ಮಾಡಿ ಆವಾಗ ಅವರಿಗೆ ಬೇಕಾದ ಉಪಯೋಗಕ್ಕೆ ಬಳಸಬಹುದು. ಸೊ ಈ ಮಂತ್ಲಿ ಇನ್ ಸ್ಕೀಮ್ ಇಂಥ ನಾನು ಪರಿಹಾರ ಕೊಡುವ ಸಂಸ್ಥೆಗಳಿರ್ಬೋದು ಅಥವಾ ಸರ್ಕಾರಿ ಇಲಾಖೆಗಳು ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಯಾರು ಈ ರೀತಿ ಬಲ್ಕ್ ಪರಿಹಾರ ಕೊಡುವವರಿಗೆ ಈ ಖಾತೆ ಮೂಲಕ, ಮಂತ್ಲಿ ಇನ್ಕಮ್ ಸ್ಕೀಮ್ ಖಾತೆ ಮೂಲಕನೇ ಪರಿಹಾರ ಅಥವಾ ಗೈಡ್ ಮಾಡಿದರೆ ಆ ಕುಟುಂಬಕ್ಕೆ ಆ ಕಷ್ಟದ ಸನ್ನಿವೇಶವನ್ನು ದಾಟಿ ಹೋಗ್ಲಿಕ್ಕೆ ಈಸಿ ಆಗ್ಬೋದು ಅಂತ ಹೇಳೋದು ನನ್ನ ಸ್ಪಂದನೆ ಚಾನೆಲ್ ಮೂಲಕ ಕೋರಿಕೆ. ಇದೊಂದು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತ ಹೇಳುವಂಥ, ಸೀನಿಯರ್ ಸಿಟಿಸನ್ ಹಿರಿಯ ನಾಗರಿಕರ ಉಳಿತಾಯ ಖಾತೆ. ಕನಿಷ್ಠ 60 ವರ್ಷ ಆದವರು ಇದಕ್ಕೆ ಎಲಿಜಿಬಲ್, ಈ ಖಾತೆ ತೆರೀಲಿಕ್ಕೆ ಯಾರು ಬೇಕಾದರೂ ತೆರೀಬಹುದು. ಇನ್ನೊಂದು PPF, ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಅಂತ 15 ವರ್ಷಗಳ ಲಾಂಗ್ ಟರ್ಮ್ ಖಾತೆ. ಅದಲ್ಲದೆ ಸುಕನ್ಯಾ ಸಮೃದ್ಧಿ ಖಾತೆ, ಅದು 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಇರುವ ಖಾತೆ. ಅದು ಕೇಂದ್ರ ಸರ್ಕಾರದ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ಒಂದು ಅಂಗ. ಅಂದ್ರೆ ಈಗಿರುವ ಎಲ್ಲ ಅಂಚೆ ಇಲಾಖೆ ಎಲ್ಲ ಉಳಿತಾಯ ಖಾತೆಗಳಲ್ಲೂ ಕೂಡ ಅತ್ಯಧಿಕ ಇಂಟ್ರೆಸ್ಟ್ ಇರುವುದು ಈ ಸುಕನ್ಯಾ ಸಮೃದ್ಧಿ ಖಾತೆಗೆ. ಸೊ ಸುಕನ್ಯಾ ಸಮೃದ್ಧಿ ಖಾತೆಗೆ ಹೆಚ್ಚಿನ 7.6% ಇಂಟ್ರೆಸ್ಟ್ ಇದೆ. ಸೊ ಈ 7.6% ಇಂಟ್ರೆಸ್ಟ್ ಇದೆ. ಸೊ ಇದಲ್ಲದೆ ಕಿಸಾನ್ ವಿಕಾಸ್ ಪತ್ರ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್, ಇಷ್ಟು ರೀತಿಯ ಉಳಿತಾಯ ಖಾತೆಗಳು ಅಂಚೆ ಇಲಾಖೆಯಲ್ಲಿ ಇದೆ. ತಾವು ಬಾಲಕಿಯರ ಬಗ್ಗೆ ಏನು ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂಥ ಸ್ಕೀಮ್ನ ಆ ಒಂದು ಅದರ ಸೆಕ್ಷನಲ್ಲಿ ಬರುತ್ತೆ ಇದು ಅನ್ನುವಂಥದ್ದು, ಅದರ ಬಗ್ಗೆ ಸ್ವಲ್ಪ ಹೇಳಿ. ಎಷ್ಟೋ ಜನ ತಮ್ಮ ಮನೆಯ ಮಗಳ ಬಗ್ಗೆನೇ ಜಾಸ್ತಿ ಆಲೋಚನೆ ಮಾಡುವವರು ಇರ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿದರೆ ಇನ್ನಷ್ಟು ಜನರಿಗೆ ಉಪಯೋಗ ಆಗುತ್ತೆ. ಖಂಡಿತ. ಅಂಚೆ ಇಲಾಖೆ 2015ರಲ್ಲಿ ಈ ಯೋಜನೆಯನ್ನು ಪ್ರಧಾನಮಂತ್ರಿಗಳು ಅನೌನ್ಸ್ ಮಾಡಿದ್ರು, ಮತ್ತು 2015ರಲ್ಲಿ ಜಾರಿಗೊಳಿಸಲಾಯಿತು ಈ ಸುಕನ್ಯಾ ಸಮೃದ್ಧಿ ಖಾತೆ ಅಂತ ಹೇಳುವ ಹೊಸ ಯೋಜನೆ. ಇದು ಒಂಥರ ಲಾಂಗ್ ಟರ್ಮ್ ಸ್ಕೀಮ್. ಲಾಂಗ್ ಟರ್ಮ್ ಅಂದರೆ ಅದರಲ್ಲಿ ಅದೇ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳು, ಅಂದರೆ ಈಗ ಹುಟ್ಟಿಯಾದ ಮೇಲೆ ಬರ್ತ್ ಸರ್ಟಿಫಿಕೇಟ್, ಅಂದರೆ ಇದನ್ನು ಖಾತೆ ತೆರಿಬೇಕಾದ್ರೆ ಬರ್ತ್ ಸರ್ಟಿಫಿಕೇಟ್ ಒಂದು ಅವಶ್ಯಕತೆ ದಾಖಲೆ. ಬರ್ತ್ ಸರ್ಟಿಫಿಕೇಟ್ ಮಾಡಿದ ಯಾವುದೇ ಮೊದಲನೇ ವರ್ಷವೂ ತೆಗಿರ್ಬೋದು, 2ನೇ ವರ್ಷವೂ ತೆಗಿಬೋದು, ಮತ್ತು 10 ವರ್ಷದ ಒಳಗಡೆ, ಅಂದರೆ ಸಾಧಾರಣವಾಗಿ ಹೇಳಿದರೆ 5ನೇ ಕ್ಲಾಸಿನ ಒಳಗಿನ ಹೆಣ್ಣು ಮಕ್ಕಳು ಈ ಖಾತೆಯನ್ನು ನಿಯರೆಸ್ಟ್ ಪೋಸ್ಟ್ ಆಫೀಸಲ್ಲಿ, ಯಾವುದೇ ನಿಮ್ಮ ನಿಯರೆಸ್ಟ್ ಪೋಸ್ಟ್ ಆಫೀಸಲ್ಲಿ ಹೋಗಿ ಖಾತೆಯನ್ನು ತೆರೀಬೋದು. ತೆರೆದ ಮೇಲೆ ಕನಿಷ್ಠ 14 ವರ್ಷ ಅದಕ್ಕೆ ಡೆಪಾಸಿಟ್ ಮಾಡ್ತಾ ಹೋಗಬೇಕು. ಎಷ್ಟು ಮಾಡ್ತಾ ಹೋಗಬೇಕು? ವರ್ಷಕ್ಕೆ ಕನಿಷ್ಠ 250 ರೂಪಾಯಿ ಮಾಡಿದರೆ ಸಾಕು. ಅಕೌಂಟ್ ಖಾತೆ ತೆರೆಯುವಾಗಲೂ ಕೂಡ ಕನಿಷ್ಠ 250 ರೂಪಾಯಿ ಜೊತೆ ತೆರೆದರೆ ಸಾಕು. ಅಥವಾ ಮತ್ತೆ ಪ್ರತಿ ವರ್ಷ ಕೂಡ ಕನಿಷ್ಠ 250 ಡೆಪಾಸಿಟ್ ಮಾಡಿದರೆ ಸಾಕು. ಗರಿಷ್ಠ 1.5 ಲಕ್ಷದವರೆಗೆ ಡೆಪಾಸಿಟ್ ಮಾಡ್ಬೋದು. ಮತ್ತೆ ಯಾವಾಗ ಪ್ರತಿ ತಿಂಗಳು ಕಟ್ಟಲೇಬೇಕಾಗಿಲ್ಲ. ಅವ್ರ ಹತ್ರ ಯಾವಾಗ ಉಳಿತಾಯ ಆಗುತ್ತೋ ಆವಾಗ ಕಟ್ತಾ ಹೋಗ್ಬೋದು. ಈ 14 ಒಂದು ಅಕೌಂಟ್ ಓಪನ್ ಮಾಡಿ 14 ವರ್ಷ ಕಟ್ತಾ ಹೋಗಬೇಕು. ಆಮೇಲೆ 7 ವರ್ಷ ಅದು ಅಲ್ಲೇ ಡೆಪಾಸಿಟ್ ಇರುತ್ತೆ. ಅಂದರೆ ಅಕೌಂಟಿಗೆ ಮೆಚುರಿಟಿ ಇಯರ್ 21 ವರ್ಷ. 14 ವರ್ಷದವರೆಗೆ ಹಣ ಕಟ್ಟುದು, ಮತ್ತೆ 7 ವರ್ಷ ಅಲ್ಲೇ ಅದ ಇಂಟ್ರೆಸ್ಟ್ ಅರ್ನ್ ಆಗ್ತಾ ಹೋಗುತ್ತೆ. 21 ವರ್ಷ ಆದಮೇಲೆ ಆ ಹಣ ತೆಗಿಲಿಕ್ಕೆ ಆಗತ್ತೆ. ಅದಲ್ಲದೆ ಅದರ ಮೊದಲು 18 ವರ್ಷ ಕಳೆದ ಮೇಲೆ ಉನ್ನತ ಶಿಕ್ಷಣಕ್ಕಾಗಿ 50% ವರೆಗೆ ವಿಡ್ರಾ ಮಾಡುವ ಸೌಲಭ್ಯ ಇದೆ. ಅದಲ್ಲದೆ 18 ವರ್ಷ ಕಳೆದ ನಂತರ. ಸೊ ನಮ್ಮ ಭಾರತ ಸರ್ಕಾರ ದೇಶಾದ್ಯಂತ ಈ ವಾರ ಫೆಬ್ರವರಿ 9-10ಕ್ಕೆ ಈ ಅಮೃತ್ ಒಂದು ಡ್ರೈವ್ ಆಗಿ ದೇಶಾದ್ಯಂತ 7.5 ಲಕ್ಷ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತೆರೀಬೇಕು ಅಂತ ಹೇಳಿ ಈಗೊಂದು ನಾವು ವಿಶೇಷ ಫೋಕಸ್ ಆಗಿ ಡ್ರೈವ್ ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಎಲ್ಲ ಶಾಲೆಗಳನ್ನು ಅಪ್ರೋಚ್ ಮಾಡ್ತಾ ಇದ್ದೇವೆ, ಸಂಸ್ಥೆಗಳನ್ನು ಅಪ್ರೋಚ್ ಮಾಡ್ತಾ ಇದ್ದೇವೆ. ಈಗ ಇಷ್ಟೊಳಗೆ ಇದನ್ನು ಯಾರೆಲ್ಲ ಈ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಸುಕನ್ಯಾ ಸಮೃದ್ಧಿ ತೆರೆದಿಲ್ಲೋ ಅವರು ಈ ವಾರದಲ್ಲೇ ತೆರೀರಿ ಅಂತ ಹೇಳಿ ನಾನು ಸ್ಪಂದನೆ ಚಾನೆಲ್ ಮೂಲಕ ವೀಕ್ಷಕರನ್ನ ಕೋರ್ತೇನೆ. ಖಂಡಿತ ಸರ್, ಇದೊಂದು ಒಳ್ಳೆಯ ಯೋಜನೆ, ಜೊತೆಗೆ ಬದುಕಿಗೆ ಒಂದು ಭದ್ರತೆಯನ್ನು ಕೊಡುವಂಥ ಯೋಜನೆ. ಪ್ರತಿಯೊಬ್ಬ ಬಾಲಕಿಗೂ ಕೂಡ ನಿಮ್ಮ ಮನೆ ಮಗಳಿಗೆ ಅವಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ಭದ್ರತೆ ಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿದ್ದರೆ ಈ ಕೂಡಲೇ ಈ ವಾರದಲ್ಲೇ ನಾವು ಅಂಚೆ ಕಚೇರಿಗೆ ಹೋಗಿ ಈ ಒಂದು ಅಕೌಂಟನ್ನು ತೆರಿಬೇಕು ಅನ್ನುವಂಥದ್ದನ್ನು, ಖಾತೆನ ತೆರಿಬೇಕು ಅನ್ನುವಂಥ ಒತ್ತಾಯವನ್ನು ಅಥವಾ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ನಾವು. ಇನ್ನು ತಾವು PPF ಅಕೌಂಟ್ ಬಗ್ಗೆ ನಾವು ಹೇಳಿ. ಸೊ ಇದು ಯಾರಿಗೆ ತೆರಿಬೋದು, ಯಾವ ರೀತಿಯ ಲಾಭ ಇದರಲ್ಲಿ? ಅದೇ PPF ಅಕೌಂಟ್ ಅಂದರೆ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಅಂತ ಹೇಳ್ತಾರೆ. ಈ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಕೂಡ ಬೇರೆ ಭಾರತದ ಯಾವುದೇ ನಾಗರಿಕ ತೆಗಿಬೋದು. ಮತ್ತು ಬಹಳಷ್ಟು ಜನ ನಮ್ಮ ಅಂಚೆ ಕಚೇರಿಯಲ್ಲಿ ಬರುವವರು, ಈಗ ಹೆಣ್ಣು ಮಕ್ಕಳಿಗಾದ್ರೆ ನಿಮ್ಮ ಹತ್ರ ಸುಕನ್ಯಾ ಸಮೃದ್ಧಿ ಖಾತೆ ಇದೆ, ಗಂಡು ಮಗುವಿಗೆ ಯಾವ ಖಾತೆ ತೆರಿಬೇಕು, ಯಾವುದು ಬೆನಿಫಿಟ್ ಅಂತ ಕೇಳಿದಾಗ ಈ PPF ಖಾತೆಯನ್ನು ತೆರೀಬಹುದು ಅಂತ ಹೇಳಿ ನಮ್ಮ ಅಂಚೆ ಇಲಾಖೆಯಲ್ಲಿ ಎಲ್ಲ ಅಂಚೆ ಕಚೇರಿಗಳಲ್ಲೂ ಗೈಡ್ ಮಾಡ್ತಾರೆ ಸಾಮಾನ್ಯವಾಗಿ. ಯಾಕಂದರೆ ಇದು ಕೂಡ ಸುಕನ್ಯಾ ಸಮೃದ್ಧಿ ಹೇಗೆ
14 ವರ್ಷ ಕಟ್ಟಿ 21 ವರ್ಷಕ್ಕೆ ಮೆಚ್ಯೂರ್ ಆಗುವ ಲಾಂಗ್ ಟರ್ಮ್ ಖಾತೆಯು, ಅದೇ ರೀತಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಸಾರ್ವಜನಿಕ ಭವಿಷ್ಯ ನಿಧಿ ಖಾತೆ ಕೂಡ 15 ವರ್ಷಗಳ ಟೆನ್ಯೂರ್ ಇರುವಂತಹ ಖಾತೆ. ಸೊ ಈ ಗಂಡು ಮಕ್ಕಳ ಹೆಸರಲ್ಲಿ ನಾವೊಂದು ಉಳಿತಾಯ ಮಾಡಬೇಕು, ಅವರು ಹೈಯರ್ ಸ್ಟಡೀಸ್ ಟೈಮಿಗೆ ಬರುವಾಗ ಬೇಕಾಗುವ ಖರ್ಚಿಗೋಸ್ಕರ ನಾನೊಂದು ಕೂಡಿಡಬೇಕು ಹಣ ಅಂತ ಹೇಳುವವರು ಖಂಡಿತವಾಗಿ ಅವರ ಹೆಸರಲ್ಲಿ PPF ಖಾತೆಯನ್ನು ತೆರೀಬಹುದು. ಸುಕನ್ಯಾ ಸಮೃದ್ಧಿ ಖಾತೆಗೆ ಇದ್ದ ಹಾಗೆಯೇ PPF ಖಾತೆಗೂ ಕೂಡ ವರ್ಷಕ್ಕೆ ಗರಿಷ್ಠ 1.5 ಲಕ್ಷ ಡೆಪಾಸಿಟ್ ಮಾಡುವ ಸೌಲಭ್ಯ. ಸುಕನ್ಯಾ ಸಮೃದ್ಧಿಗೂ 1.5 ಲಕ್ಷ ಡೆಪಾಸಿಟ್ ಮಾಡಬಹುದು, PPF ಕೂಡ 1.5 ಲಕ್ಷ ಡೆಪಾಸಿಟ್ ಮಾಡಬಹುದು. ಇತ್ತೀಚೆಗೆ ಕಳೆದ ವರ್ಷದ ಅಂಚೆ ಕಚೇರಿ ಇದನ್ನು ಸಾರ್ವಜನಿಕರಿಗೆ ಇದನ್ನು ಸಬ್ಸಿಕ್ವೆಂಟ್ ಅಂದರೆ ಮುಂದೆ ಡೆಪಾಸಿಟ್ ಮಾಡುವ ವಿಧಾನ, ಮೊದಲು ಬರೀ ಪೋಸ್ಟ್ ಆಫೀಸಿಗೆ ಬರಬೇಕಿತ್ತು, ಬಂದು ಕ್ಯೂ ನಿಲ್ಲಬೇಕಿತ್ತು. ಈಗ ಕಳೆದ ವರ್ಷ ನೆಫ್ಟ್ ಮೂಲಕ ಅದನ್ನು ಡೆಪಾಸಿಟ್ ಮಾಡುವ ಸೌಲಭ್ಯವನ್ನು ಕೂಡ ಕೊಟ್ಟಿದೆ. ಅಂದರೆ ಅಂಚೆ ಇಲಾಖೆ ದೇಶಾದ್ಯಂತ ಯಾವುದೇ ಭಾಗದಲ್ಲಿ ಅಂಚೆ ಕಚೇರಿ ಇರಲಿ, ಒಂದು IFSC ಕೋಡ್ ಅಂದರೆ ಒಂದು ದೇಶ ಒಂದು IFSC ಕೋಡ್ ರೀತಿಯಲ್ಲಿ IPOS 40 DOP, ಇದು ಭಾರತ ದೇಶಾದ್ಯಂತ 1.5 ಲಕ್ಷದ ಪೋಸ್ಟ್ ಆಫೀಸಿಗೆ ಎಲ್ಲದಕ್ಕೂ ಇದು ಒಂದೇ IFSC ಕೋಡ್. ಈ IFSC ಕೋಡ್ ಪ್ಲಸ್ ಅವರ ಸುಕನ್ಯಾ ಸಮೃದ್ಧಿ ಖಾತೆಗೆ ನೇರವಾಗಿ ನೆಫ್ಟ್ ಮುಖಾಂತರ ಡೆಪಾಸಿಟ್ ಮಾಡ್ಬೋದು. ಅದೇ ರೀತಿ PPF ಖಾತೆಗೂ ನೇರವಾಗಿ ನೆಫ್ಟ್ ಮುಖಾಂತರ. ಅದರಿಂದಾಗಿ ಆಮೇಲೆ ಹಣ ಕಟ್ಟಬೇಕಾದರೆ ಕೆಲಸ ಬಿಟ್ಟು ಅರ್ಧ ಗಂಟೆ ನಿಂತು ಕ್ಯೂ ದೂರದ ಬಂದು ಎಲ್ಲ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಹೌದು, ಅಂಚೆ ಇಲಾಖೆ ಅಥವಾ ಅಂಚೆ ಕಚೇರಿ ಅಂತ ಬಂದಾಗ ಅಲ್ಲಿ ಕ್ಯೂ ನಿಲ್ಲಬೇಕು ಅಥವಾ ತುಂಬ ಹೊತ್ತು ಕಾಯಬೇಕಾಗುತ್ತೆ, ಒಂದು ದಿನ ರಜೆ ಬೇಕಾಗುತ್ತೆ ಅನ್ನುವಂಥ ವಿಚಾರವೇ ಮುಂಚೆಯಿಂದ ಜನರ ಮನಸ್ಸಿನಲ್ಲಿತ್ತು. ಆದರೆ ಇವಾಗ ತುಂಬ ಸುಲಭವಾಗಿ ಅಂಚೆ ಇಲಾಖೆ ಜನರಿಗೆ ಸೌಲಭ್ಯಗಳನ್ನು ತಲುಪಿಸುವಂಥ ಕೆಲಸ ಮಾಡ್ತಾ ಇದೆ. ಎಸ್, ಇನ್ನು ಉಳಿತಾಯ ಯೋಜನೆಯಲ್ಲಿ ಅಂದರೆ ಯಾವ ಯಾವ ಲಾಭಗಳನ್ನು ಪಡ್ಕೊಳ್ಬೋದು ಅಂತ? ಅದೇ ಉಳಿತಾಯ ಯೋಜನೆಯಲ್ಲಿ ಇತ್ತೀಚಿನ ಬದಲಾವಣೆಗಳು ನಾನು ಹೇಳಿದಾಗೆ, ಅದೇ ಒಂದು ವಿಶ್ವಾಸಾರ್ಹ ಇಲಾಖೆ, ಕೇಂದ್ರ ಸರ್ಕಾರದ ಇಲಾಖೆ, ಮತ್ತು ಇತ್ತೀಚೆಗೆ ಕೋರ್ ಬ್ಯಾಂಕಿಂಗ್ ಕೂಡ ಬಂದಿದೆ. ಅಂದರೆ ಕೋರ್ ಬ್ಯಾಂಕಿಂಗ್ ಸೌಲಭ್ಯ ಇದೆ ಅಂತ ಹೇಳಿದರೆ ಜನಸಾಮಾನ್ಯರಿಗೆ ಅದರ ಅರ್ಥ ಏನಂತ ಹೇಳಿದರೆ, ತನ್ನ ಖಾತೆ ಯಾವುದೇ ಪೋಸ್ಟ್ ಆಫೀಸಲ್ಲಿರ್ಬೋದು, ಅದರಿಂದ ಅಗತ್ಯವಾಗಿ ಹಣ ಬೇಕಾದರೆ ಬೇರೆ ಯಾವುದೇ ಪೋಸ್ಟ್ ಆಫೀಸಲ್ಲಿ ಕೂಡ ಹೋಗಿ ಹಣ ತೆಗಿಲಿಕ್ಕೆ ಆಗ್ತದೆ. ಅದು ಮೈಗ್ರೆಂಟ್ ಲೇಬರ್ಗೆ ಇವತ್ತು ಇಲ್ಲಿ ಒಂದು ಖಾತೆ ತೆರೆದಿದ್ದಾರೆ, ನಾಳೆ ಅವರು ಕೆಲಸಕ್ಕೋಸ್ಕರ ಮುಂಬೈಗೆ ಹೋಗಿದ್ದಾರೆ, ಕಲ್ಕತ್ತಾಗೆ ಹೋಗಿದ್ದಾರೆ, ಅವರು ಅಲ್ಲಿನ ಕಲ್ಕತ್ತಾದ ಅಥವಾ ಮುಂಬೈಯ ಪೋಸ್ಟ್ ಆಫೀಸಲ್ಲಿ ಹೋಗಿ ಇದರಿಂದ ವಿಡ್ರಾ ಮಾಡ್ಬೋದು. ಅಥವಾ ತನ್ನ ಮುಂದೆ ಅವರು ಅಲ್ಲೇ ಸ್ವಲ್ಪ ವರ್ಷ ಇರೋದಾದರೆ ಈ ಖಾತೆಯನ್ನು ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೋದು, ಅಲ್ಲೇ ಅದರ ವ್ಯವಹಾರವನ್ನು ಮುಂದುವರಿಸ್ಬೋದು. ಸೊ ಇದು ಕೋರ್ ಬ್ಯಾಂಕಿಂಗ್ ಸೌಲಭ್ಯದ ಬಗ್ಗೆ. ಅಲ್ಲದೆ ಇತ್ತೀಚೆಗೆ ಅದು ಯಾವುದೋ ಒಂದು ಅಕೌಂಟ್ ಇಟ್ಟಿದ್ದಾರೆ, ಅದರ ಮೆಚ್ಯೂರಿಟಿ ಆಗಿದೆ ಅಥವಾ ಮೆಚ್ಯೂರಿಟಿ ಆದ ಹಣವನ್ನು ಪುನಃ ಚೆಕ್ ಮುಖಾಂತರ ಪಡೆದರೆ ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಬೀಳುವಾಗೆ ಸಹ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಇ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಕೂಡ ಬಂದಿದೆ. ಪೋಸ್ಟ್ ಆಫೀಸ್ ಉಳಿತಾಯ ಖಾತೆಗೆ ATM ಕಾರ್ಡ್ ತಗೊಳ್ಬೋದು. ಆ ATM ಅನ್ನು ಬೇರೆ ಬ್ಯಾಂಕಲ್ಲಿ ವಿಡ್ರಾ, ಅಂದರೆ ಪೋಸ್ಟ್ ಆಫೀಸ್ ಹಣದ ವಿಡ್ರಾವನ್ನು ಬೇರೆ ಬ್ಯಾಂಕಿನ ATM ಕಾರ್ಡ್ಗಳಂತೆ ಇಂಟ್ರಾಪರೇಬಲ್, ಅಂದರೆ ಕೆನರಾ ಬ್ಯಾಂಕ್ ATM ಅಲ್ಲೂ ಕೂಡ ಹೋಗಿ ಪೋಸ್ಟ್ ಆಫೀಸ್ ನಮ್ಮ ಅಂಚೆ ಇಲಾಖೆ ATMಗಳು ಲಿಮಿಟೆಡ್ ನಂಬರ್ ಇದೆ. ಅಂದರೆ ದೇಶಾದ್ಯಂತ 1,000 ATM ಮಾತ್ರ ಇದೆ. ಮಂಗಳೂರಿನಲ್ಲಿ ಹೆಡ್ ಪೋಸ್ಟ್ ಆಫೀಸ್ಗಳಲ್ಲಿ ಮಾತ್ರ ಇದೆ. ಮಂಗಳೂರಲ್ಲಿ ಒಂದು, ಕುಲಶೇಖರದಲ್ಲಿ ಒಂದು, ಹಾಗೆ ಉಡುಪಿ, ಕುಂದಾಪುರ ಎಲ್ಲಿ ಪ್ರಧಾನ ಅಂಚೆ ಕಚೇರಿಗಳಿದೆ ಅಲ್ಲಿ ಮಾತ್ರ ATM, ಇಲಾಖೆಯದ್ದೇ ATM. ಬಟ್ ಇಲಾಖೆಯ ATM ಕಾರ್ಡ್ ತಗೊಂಡ್ರೆ ಬೇರೆ ಬ್ಯಾಂಕ್ಗಳ ATM ಅಲ್ಲಿ ಕೂಡ ಅದರಲ್ಲಿ ವಿಡ್ರಾ ಮಾಡುವ ಸೌಲಭ್ಯ ಇದೆ. ಗ್ರಾಮೀಣ ಭಾಗದ ಅಂಚೆ ಕಚೇರಿಗಳಿರುವ ಅಕೌಂಟ್ಗಳಿಗೂ ATM ತಗೊಳ್ಬೋದು. ಮತ್ತು ಇತ್ತೀಚೆಗೆ ಎಷ್ಟು ಲಿಬರಲ್ ಮಾಡಿದ್ದೇವೆ ಅಂತ ಹೇಳಿದರೆ, ಈಗಲೂ ಕೂಡ ಕೆಲವು ಅಂದರೆ ಇತ್ತೀಚಿನ ಡೆವಲಪ್ಮೆಂಟ್ ಗೊತ್ತಿಲ್ಲದ ಸಾರ್ವಜನಿಕ ಕೆಲವೊಂದ್ಸಲ ಒಂದು NSC ಅಕೌಂಟ್ ಓಪನ್ ಮಾಡಬೇಕು, PPF ಓಪನ್ ಮಾಡಬೇಕಾದ್ರೆ ಹೆಡ್ ಪೋಸ್ಟ್ ಆಫೀಸಿಗೆ ಬರಬೇಕಾ ಅಂತ ಕೇಳ್ತಾರೆ. ಈಗ ನಮ್ಮ ಇಲಾಖೆಯ ಸ್ಟ್ರೆಂತೇ ಹಳ್ಳಿಯಲ್ಲಿ ಪಸರಿಸಿರುವ ನಮ್ಮ ನೆಟ್ವರ್ಕ್. ಅಂದರೆ 1,56,000 ಅಂಚೆ ಕಚೇರಿಗಳು, ಅಂದರೆ ಆಲ್ಮೋಸ್ಟ್ ಪ್ರತಿ ಹಳ್ಳಿಯಲ್ಲಿ ಒಂದು ಪೋಸ್ಟ್ ಆಫೀಸ್ ಇದೆ. ಸೊ ಆ ಹಳ್ಳಿಯ ಪೋಸ್ಟ್ ಆಫೀಸಲ್ಲಿ ಕೂಡ ಇದು ನಾನು ಹೇಳಿರೋ ಅಷ್ಟು ಉಳಿತಾಯ ಖಾತೆಗಳನ್ನು ತೆರೀಲಿಕ್ಕೆ ಪ್ರೊವಿಷನ್ ಇದೆ. ಸೀನಿಯರ್ ಸಿಟಿಸನ್ ಅಕೌಂಟ್ ತೆಗಿಬೇಕು, ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ ಮಾಡಬೇಕು, PPF ಮಾಡಬೇಕು, ಸುಕನ್ಯಾ ಮಾಡಬೇಕಂದ್ರೆ ಯಾವುದಕ್ಕೂ ತಾಲೂಕು ಹೆಡ್ ಪೋಸ್ಟ್ ಆಫೀಸಿಗೆ ಅಥವಾ ಮಂಗಳೂರಿಗೆ ಅಥವಾ ಜಿಲ್ಲಾ ಕೇಂದ್ರಕ್ಕೆ ಬರಬೇಕಾದ ಅನಿವಾರ್ಯತೆ ಇಲ್ಲ. ಈಗ ನಿಮ್ಮ ನಿಯರೆಸ್ಟ್ ಪೋಸ್ಟ್ ಆಫೀಸಲ್ಲಿ 100ಕ್ಕೆ 90% ಸರ್ವಿಸ್ಗಳು ಲಭ್ಯ ಇದೆ. ಇ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್ ಇದೆ, ಮತ್ತು ಅದೇ ಕೋರ್ ಬ್ಯಾಂಕಿಂಗ್ ಸೌಲಭ್ಯ ಇದೆ. ಹಾಗೂ ಅದೇ ಈ ಬ್ಯಾಂಕ್ ಮತ್ತು ಇದರ ಈಗ ಹೊಸ ಸೀನಿಯರ್ ಸಿಟಿಸನ್ ಅಕೌಂಟ್ ಮಾಡಬೇಕು, ಹೊಸದಾಗಿ MIS ಮಾಡಬೇಕು ಅಂತ ಹೇಳಿದರೆ ಬ್ಯಾಂಕಿನಿಂದ ತಾವು ನೆಫ್ಟ್ ಮುಖಾಂತರ ನಿಮ್ಮ ಹಣವನ್ನು ಅಂಚೆ ಉಳಿತಾಯ ಖಾತೆಗೆ ಟ್ರಾನ್ಸ್ಫರ್ ಮಾಡಿ ಇಲ್ಲಿಗೆ ನೀವು ಬಂದು ಫಾರ್ಮ್ ತುಂಬಿ ಅಕೌಂಟ್ ಓಪನ್ ಮಾಡಲಿಕ್ಕೆ ಸಾಧ್ಯ ಇದೆ. ಎಸ್. ಇನ್ನು ಅಂಚೆ ಇಲಾಖೆಯಲ್ಲಿ ಬೇರೆ ಬೇರೆ ಸೌಲಭ್ಯಗಳಿರುತ್ತೆ, ಅದನ್ನು ಜನ ಪಡ್ಕೊಳ್ಳೋದು ಹೇಗೆ? ಜೊತೆಗೆ ವಿಮೆ ಅನ್ನುವಂಥದ್ದು ಇತ್ತೀಚೆಗೆ ಇಡೀ
ಪ್ರಪಂಚ ಒಂದು ರೀತಿಯಲ್ಲಿ ತಿರುಗಿ ನೋಡುವ ರೀತಿಯಲ್ಲಿ, ಅಂದರೆ ಭಾರತೀಯ ಅಂಚೆಯನ್ನ ಆ ಸಿಸ್ಟಮನ್ನು ಒಂದು ರೀತಿ ತಿರುಗಿ ನೋಡುವಂತೆ ಮಾಡಿತ್ತು. ಬೇರೆ ಬೇರೆ ವಿಚಾರಗಳಿದೆ, ಅವ್ರ ಜೊತೆ ಮಾತಾಡ್ತೀನಿ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಜನಜಾಗೃತಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಅಂಚೆ ಇಲಾಖೆಯ ವಿವಿಧ ಸೌಲಭ್ಯಗಳಿರ್ಬೋದು, ಜನರಿಗೆ ಅದರ ಮಾಹಿತಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಜೊತೆಗೆ ಶ್ರೀ ಹರ್ಷಯ್ಯನವರಿದ್ದಾರೆ. ಬಹಳಷ್ಟು ಮಾಹಿತಿಯನ್ನು ಸುವಿಸ್ತಾರವಾಗಿ ಕೊಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಕೇಳೋದಕ್ಕಿಂತ ಆ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕುತೂಹಲ ಜಾಸ್ತಿ ಆಗ್ತಾ ಇದೆ. ನಾನು ಅವ್ರ ಹತ್ರ ಮುಂದೆ ಕೇಳುವಂಥದ್ದು ಇನ್ನು ವಿಮೆ ಅನ್ನುವಂಥದ್ದು, ನಾನು ಬ್ರೇಕಿಗಿಂತ ಮುಂಚೆನೇ ಅದರ ವಿಚಾರ ತೆಗೆದೆ. ಅಂದರೆ ವಿಮೆಯ ವಿಚಾರದಲ್ಲಿ ಒಂದು ಸಲ ಎಲ್ಲರೂ ಕೂಡ ಅಂಚೆಯ ಇಲಾಖೆ ಅಥವಾ ಅಂಚೆ ಕಚೇರಿಗೆ ಹೋಗಬೇಕು ಅನ್ನುವಂಥ ಮನಸ್ಸು ಮಾಡುವಂಥ ಆಗಿದ್ದು ಕೆಲವು ಸಮಯಗಳ ಹಿಂದೆ. ಸೊ ಅದರ ಬಗ್ಗೆ ಹೇಳಿ ಸರ್. ಅದೇ ವಿಮೆಯ ವಿಷಯದಲ್ಲಿ ಭಾರತೀಯ ಅಂಚೆ ಇಲಾಖೆ 1885ರಿಂದಲೇ ಒಂದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಅಂಚೆ ಜೀವ ವಿಮೆ ಅಂತ ಮಾಡ್ತಾ ಇದೆ. ಆಮೇಲೆ 1996ರಿಂದ ಗ್ರಾಮೀಣ ಅಂಚೆ ಜೀವ ವಿಮೆ ಅಂತೇಳಿ ಗ್ರಾಮೀಣ ಜನರಿಗೋಸ್ಕರ ವಿಮಾ ಸೌಲಭ್ಯವನ್ನು ಕೊಡ್ತಾ ಬರ್ತಾ ಇದೆ.
ಈ ಗ್ರಾಮೀಣ ಅಂಚೆ ಜೀವ ವಿಮೆ ಇದ್ದಿದ್ದು ಗ್ರಾಮೀಣ ಭಾಗದ ಯಾವುದೇ ನಾಗರಿಕರಿಗೆ. ಅಂಚೆ ಜೀವ ವಿಮೆ ಇತ್ತೀಚಿನವರೆಗೂ ಅಂದರೆ 7-8 ವರ್ಷದ ಮೊದಲವರೆಗೂ ಕೇವಲ ಸರ್ಕಾರಿ ಇಲಾಖೆಗಳ ಉದ್ಯೋಗಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆನಂತರ ಅದರ ಕಂಡೀಷನ್ ರಿಲ್ಯಾಕ್ಸ್ ಆಗ್ತಾ ಆಗ್ತಾ ಬಂದು ಇತ್ತೀಚೆಗೆ ಪೋಸ್ಟ್ ಲೈಫ್ ಇನ್ಶೂರೆನ್ಸ್ ಎಲ್ಲ ಗ್ರ್ಯಾಜುಯೇಟ್ಗಳಿಗೂ ಕೂಡ ಮಾಡ್ಬೋದು ಅಂತ ಆಗಿದೆ. ಇದು ನಮ್ಮ ಟ್ರೆಡಿಷನಲ್ ಜೀವ ವಿಮಾ ಪ್ರಾಡಕ್ಟ್. ಹಿಂದೆಯೂ ಇದೆ, ವರ್ಷಗಟ್ಟಲೆಯಿಂದ ಇದೆ, ಈಗಲೂ ಬಲಿಷ್ಠವಾಗಿದೆ, ಮುಂದೆ ಕೂಡ. ಆದರೆ ಈ ಅಂಚೆ ಜೀವ ವಿಮೆ ಮತ್ತು ಗ್ರಾಮೀಣ ಅಂಚೆ ಜೀವ ವಿಮೆ ಒಂಥರ ನಿಮಗೆ ಕಂಪೇರ್ ಮಾಡ್ತೀರಾ LICಯ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳ ಥರ. ಯಾರು ನಾರ್ಮಲ್ ಆಗಿ ನಾವೆಲ್ಲ LIC ಏಜೆಂಟ್ಗಳು ಬಂದು ಹೇಗೆ ನಿಮ್ಮ ಹತ್ರ ವಿಮಾ ಪಾಲಿಸಿಗಳು ಮಾಡ್ತಾರೆ, ಆ ರೀತಿಯ ವಿಮಾ ಪಾಲಿಸಿಗಳು. ಮತ್ತು ಇದರಲ್ಲಿ ಅದಕ್ಕೆ ಕೆಲವು ನಮ್ಮ ಇಲಾಖೆ ಕಂಪ್ಯಾರಿಟಿವ್, ನೀವೇ ಕೂಡ ಈ ಪಾಲಿಸಿ ಬಜಾರ್ ಅಂತ ವೆಬ್ಸೈಟ್ಗಳಲ್ಲಿ ಕಂಪೇರ್ ಮಾಡ್ಬೋದು. ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ಗೆ ಬೇರೆ, ನಾನು LIC ಅಂತಲೇ ಹೇಳ್ತಾ ಇಲ್ಲ, ಬೇರೆ ಯಾವುದೇ ಕಂಪೇರ್ ಮಾಡಿದ್ರೆ ಇದರಲ್ಲಿ ಏನು ಬೆನಿಫಿಟ್, ಬೋನಸ್ ಜಾಸ್ತಿ, ನಮ್ಮ ಅದರ ಟ್ಯಾಗ್ ಲೈನೇ ಕಡಿಮೆ ಪ್ರೀಮಿಯಂ ಹೈ ಬೋನಸ್ ಅಂತ ಹೇಳೋ ಟ್ಯಾಗ್ ಲೈನ್. ಸೊ ಅದರಲ್ಲಿ ಅಡ್ವಾಂಟೇಜ್ಗಳು ನೋಡ್ಬೋದು, ಅದು ಈಗಲೂ ಕೂಡ ಇದೆ, ಅದನ್ನು ನೀವು ಗಮನಿಸಿರ್ಬೋದು. ನೀವು ಹೇಳಿದ ಇತ್ತೀಚೆಗೆ ಹೆಚ್ಚಿನ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ಗಳಲ್ಲಿ ವೈರಲ್ ಆಗಿ ಹೆಚ್ಚಿನ ಜನ ಕುತೂಹಲದಿಂದ ಇನ್ಶೂರೆನ್ಸ್ ಕೇಳ್ತಾ ಇರೋದು ಅದು ಇನ್ನೊಂದು ರೀತಿಯ ವಿಮೆ. ಅದು ಅಪಘಾತ ವಿಮೆ. 10 ಲಕ್ಷದವರೆಗಿನ ಅಪಘಾತ ವಿಮೆಯ ಬಗ್ಗೆ ವಾಟ್ಸಪ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವಿಸ್ತಾರವಾಗಿ ಹೆಚ್ಚಿನ ಜನರನ್ನು ತಲುಪಿದ ವಿಮೆ. ಅದು ನಾನು ಈಗಿನವರೆಗೆ ಹೇಳಿದ ಅಂಚೆ ಜೀವ ವಿಮೆ ಅಥವಾ ಗ್ರಾಮೀಣ ಅಂಚೆ ಜೀವ ವಿಮೆಗಿಂತ ಭಿನ್ನವಾಗಿ, ಅಂದರೆ ಅದು ಇಲಾಖೆಯದ್ದೇ ಪ್ರಾಡಕ್ಟ್. ಇದು ನಮ್ಮ ಅಂಚೆ ಇಲಾಖೆಯ ಓನ್ಡ್ ಬ್ಯಾಂಕ್ ಇದೆ, ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತೇಳಿ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ದೇಶದಲ್ಲಿ ಟಾಟಾ AIG ಮತ್ತು ಬಜಾಜ್ ಅಲಯನ್ಸ್ನವರ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಅಂಚೆ ಇಲಾಖೆಯ ಪೋಸ್ಟ್ಮ್ಯಾನ್ಗಳ ಮೂಲಕ ಜನರಿಗೆ ಈ ಅಪಘಾತ ವಿಮೆಯನ್ನು ಕೊಡುವ ಸೌಲಭ್ಯವನ್ನು ಇತ್ತೀಚೆಗೆ ಪರಿಚಯಿಸಿದೆ. ಇದು ಅಂದರೆ ಜೀವ ವಿಮೆ ಅಲ್ಲ, ಕೇವಲ ಅಪಘಾತ ವಿಮೆ. ಮತ್ತು ಬಹಳಷ್ಟು ಜನ ಇದು ಹೆಲ್ತ್ ಇನ್ಶೂರೆನ್ಸ್ ಅಂತಲೂ ಕೇಳ್ತಾರೆ. ಅನಾರೋಗ್ಯ ಆದರೆ ಹಾಸ್ಪಿಟ್ಲಲ್ಲಿ ಹೋದರೆ ಸಿಗುವ ಇನ್ಶೂರೆನ್ಸ್ ಅಂತ. ಅದು ಹೆಲ್ತ್ ಇನ್ಶೂರೆನ್ಸ್ ಅಲ್ಲ. ಅಪಘಾತ ಆಗಿ, ಯಾವುದೇ ರೀತಿ ಅಪಘಾತ ಆಗಿ ಈ ಮರಣ ಹೊಂದಿದರೆ ಮಾತ್ರ ಈ ಹಣ 10 ಲಕ್ಷದವರೆಗೆ ವಿಮಾ ಮೊತ್ತ ದೊರಕುವಂಥ ವಿಮೆ. ಅದಲ್ಲದೆ ಅದರ ಜೊತೆಗೆ ಬೇರೆ ಅಂದರೆ ಅದರ ಕಂಡೀಷನಲ್ಲಿ ಈಗ ಶಾಶ್ವತ ಅಥವಾ ಭಾಗಶಃ ಅಂಗವೈಕಲ್ಯ ಆದರೂ 10 ಲಕ್ಷ ದೊರಕ್ತದೆ. ಅಪಘಾತ ಆಗಿ ಒಳರೋಗಿಯಾಗಿ ಹಾಸ್ಪಿಟಲ್ ಅಡ್ಮಿಟ್ ಆದರೆ ಅದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇಲ್ಲ. ಆದ ಮೇಲೆ 60,000ದವರೆಗೆ ಅಥವಾ ನೈಜ ವೆಚ್ಚ, ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರ್, ಇದರಲ್ಲಿ ಯಾವುದು ಕಡಿಮೆಯೋ ಅದು ರೀಇಂಬರ್ಸ್ ಆಗುವ ಸೌಲಭ್ಯ ಇದೆ. ಹೊರರೋಗಿ ವಿಭಾಗವಾಗಿ ಅಂದರೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಒಂದು ಅಪ್ ಟು 60,000 ಅಂದರೆ ರೀಇಂಬರ್ಸ್ ಮಾಡುವಂಥ ಸೌಲಭ್ಯ. ಸೊ ಇದು 399 ರೂಪಾಯಿ ಪ್ರೀಮಿಯಂ ಒಂದು ವರ್ಷಕ್ಕೆ. ಈ 390 ಕಟ್ಟಿದರೆ ಲೈಫ್ ಲಾಂಗ್ ಕವರ್ ಅಂತಲ್ಲ, ಒಂದು ವರ್ಷ 399 ರೂಪಾಯಿ ಕಟ್ಟುದು ಹೇಗೆ? ಅಂಚೆ ಇಲಾಖೆಯಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕಿನ ಒಂದು ಕರೆ ಇದೆ. ಹಲೋ, ಎಸ್, ಕರೆ ಕಟ್ ಆಗಿದೆ. ಎಸ್ ಸರ್, ಹೇಳಿ ಸರ್. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕಿನ ಖಾತೆ ಹೊಂದಿರೋದು ಅವಶ್ಯ. ಖಾತೆ ಹೊಂದಿಲ್ಲದವರು ನಮ್ಮ ಪೋಸ್ಟ್ ಮ್ಯಾನ್ ಮೂಲಕ ಖಾತೆ ತೆರೆದು ಅದರಲ್ಲಿ 600 ರೂಪಾಯಿ ಡೆಪಾಸಿಟ್ ಮಾಡು. 600 ರೂಪಾಯಿಲಿ 200 ರೂಪಾಯಿ ನಮ್ಮ ಪ್ರೀಮಿಯಂ ಖಾತೆಯ ಕನಿಷ್ಠ ಡೆಪಾಸಿಟ್ ಅಮೌಂಟ್. ಅದರಲ್ಲಿ ಮತ್ತೆ 399 ರೂಪಾಯಿ ಈ ಒಂದು ವರ್ಷದ ಪ್ರೀಮಿಯಂ, ಈ ಆಕ್ಸಿಡೆಂಟ್ ಇನ್ಶೂರೆನ್ಸಿನ ಪ್ರೀಮಿಯಂ. ಒಂದು ವರ್ಷ ಕಳೆದ ನಂತರ ಆಟೋ ರಿನ್ಯೂವಲ್ ಈಗ ಇಲ್ಲ, ಸೊ ಆಪ್ಷನ್ ಇಲ್ಲ. ಸೊ ಒಂದು ವರ್ಷ ನಂತರ ಮುಂದುವರಿಸಬೇಕಾದ್ರೆ ಅವರು ಮತ್ತೆ ಅದನ್ನು ರಿಕ್ವೆಸ್ಟ್ ಮಾಡಿಕೊಂಡು ಮುಂದಿನ ವರ್ಷಕ್ಕೆ ಕವರಿಗೆ ಅವರು ಅವರದನ್ನು ರಿಕ್ವೆಸ್ಟ್ ಮಾಡಿ ಇನೇಬಲ್ ಮಾಡಿಕೊಳ್ಳಬೇಕು. ಮತ್ತು ಇದರ ಪಾಲಿಸಿಗಳು ಪ್ರಿಂಟ್ ಆಗಿ ಪೋಸ್ಟಲ್ಲಿ ಬರೋದಿಲ್ಲ, ಇಮೇಲ್ ಮುಖಾಂತರ ಮಾತ್ರ ಇದರ ಪಾಲಿಸಿ ಕಾಪಿ ಅಂದರೆ ಮಾಡಿದ ನಂತರ ಬರೋದು. ಸೊ ಗ್ರಾಹಕರು ಇಮೇಲ್ಗೆ ಕಾಪಿಯನ್ನು ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೇಕು. ಇನ್ನು ಗಂಗಾ ಜಲ ಅನ್ನುವಂಥದ್ದು ಪೋಸ್ಟಲ್ನವರು ಕೊಡ್ತಾರೆ. ಸೊ ಎಷ್ಟೋ ಜನರಿಗೆ ಧಾರ್ಮಿಕ ಭಾವನೆಯಾಗಿ ಬದುಕಿನ ಭಾಗವಾಗಿರ್ಬೋದು, ಅಥವಾ ಆ ಒಂದು ಭಾವನಾತ್ಮಕ ಸಂಬಂಧ ಇದೆ ಅದರ ಜೊತೆ. ಸೊ ಅದರ ಸೌಲಭ್ಯ ಹೇಗಿರ್ತದೆ? ಅದೇ 4-5 ವರ್ಷಗಳ ಮುಂಚೆ ಅಂಚೆ ಇಲಾಖೆ ಮೂಲಕ ಗಂಗಾ ಜಲದ ಬಾಟಲ್ಗಳ ಸಪ್ಲೈ ಆರಂಭವಾಗಿದೆ. ಈಗಲೂ ಕೂಡ ಮಂಗಳೂರಿನ ಅಂಚೆ ಕಚೇರಿಗಳಲ್ಲಿ ಗಂಗಾ ಜಲದ ಬಾಟಲ್ 30 ರೂಪಾಯಿ ವೆಚ್ಚದಲ್ಲಿ ಲಭ್ಯವಿದೆ. ಅಂದರೆ ನಮ್ಮ ಅಂಚೆ ಇಲಾಖೆಯಲ್ಲಿ ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮಂಗಳೂರಿನ ಶಂಕರ್ ಮಾತಾಡೋದು. ಓಕೆ, ಹೇಳಿ ಸರ್. ನಮಗೆ ಒಂದು ಕ್ವಶನ್ ಕೇಳಲಿಕ್ಕೆ. ಕೇಳಿ ಸರ್. ಈಗ ಅದಕ್ಕೆ ಒಂದು ಕ್ವಶನ್ ಇದು ಹೇಳಿದ್ರು ಅವರು ಅಪಾಯಿಂಟ್ಮೆಂಟ್ ಅಲ್ಲಿ, ಅವರು ಕರ್ನಾಟಕದವಾಗಿದ್ದು ಕನ್ನಡ ಗೊತ್ತಿರ್ಬೇಕು ಅಂತ ಹೇಳಿದ್ದಾರೆ.
ಈಗ ಅವನು CBSE ಓದಿರ್ತಾನೆ, ಅವನು ಕರ್ನಾಟಕ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತಾನೆ, CBSE ಓದಿರ್ತಾನೆ, ಅವನು ಕನ್ನಡ ಓದಿರ್ತಾನೆ, ಅವನಿಗೆ ಎಂತ ಪರಿಹಾರ ಉಂಟು? ಎಸ್, CBSE ಅಲ್ಲಿ ಓದಿದವರು ಕೂಡ ಕನ್ನಡ ಒಂದು ಭಾಷೆಗೆ ಅಧ್ಯಯನ ಮಾಡಿದವರಿಗೆ ಅವಕಾಶ ಇದೆ. ಆದರೆ 10ನೇ ತರಗತಿಯಲ್ಲಿ ಕನ್ನಡ ಒಂದು ಭಾಷೆಗೆ ಅಧ್ಯಯನ ಮಾಡಿದವರಿಗೆ ಈ ಜಾಬ್ ರಿಕ್ರೂಟ್ಮೆಂಟ್ ಅಲ್ಲಿ ಅವಕಾಶ ಇದೆ. ಓಕೆ, ಅಂದ್ರೆ ಅವರ 10ನೇ ಕ್ಲಾಸಿನ ಎಕ್ಸಾಮ್ ಅಲ್ಲಿ ಅದು ಕನ್ನಡ ಒಂದು ಭಾಗವಾಗಿರ್ಬೇಕು. ಅವರು ಯಾವ ಇದರಲ್ಲಿ ಓದ್ತಾರೆ ಅನ್ನುವಂಥದ್ದು ಮುಖ್ಯ ಆಗಿರೋದಿಲ್ಲ, ಅಲ್ಲಿ ಕನ್ನಡ ಭಾಗ ಆಗಿದ್ರೆ ಅವರಿಗೆ ಅವಕಾಶ ಇದೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಎಸ್, ಧನ್ಯವಾದ ಕರೆ ಮಾಡಿರೋದು. ಓಕೆ, ಸೊ ನಾವು ಅದೇ ಗಂಗಾಜಲ ಬಾಟಲ್ಗಳು, ಸೊ ನಮ್ಮ ಗಂಗಾ ನದಿಯ ಅಲ್ಲಿಂದಲೇ ಕಲೆಕ್ಟ್ ಮಾಡಿ ಶುದ್ಧವಾದ ನೀರನ್ನ ಸಪ್ಲೈ ಮಾಡಿ ನಮ್ಮ ಅಂಚೆ ಇಲಾಖೆ ಮೂಲಕ ಲಭ್ಯವಿದೆ. ಸಾಧಾರಣ ಗ್ರಾಹಕರು ಪಡೆದುಕೊಳ್ಳಬಹುದು. ಇದೊಂದು ನೀವು ಹೇಳಿದಾಗ ಒಂದು ಧಾರ್ಮಿಕ ಭಾವನೆಗೆ ಸಂಬಂಧಿಸಿದ ವಿಷಯ. ಸೊ ಧಾರ್ಮಿಕಕ್ಕೆ ಸಂಬಂಧವಾಗಿ ನಮ್ಮಲ್ಲಿ ಇನ್ನು ಉದಾಹರಣೆಗೆ ಈಗ ಮನಿ ಆರ್ಡರ್ಗಳು, ಅಂದರೆ ಈಗಿನ ಜನರೇಷನ್ಗೆ ಮನಿ ಆರ್ಡರ್ ಬಗ್ಗೆ ಗೊತ್ತಿಲ್ಲ. ಎಲ್ಲರೂ ಬ್ಯಾಂಕ್ ಅಕೌಂಟ್ ಬ್ಯಾಂಕಿಗೆ ಜಮೆ ಮಾಡ್ತಾರೆ. ಬಟ್ ಆ ಮನಿ ಆರ್ಡರ್ ಹೋಗಿ ಈಗ ಇಲೆಕ್ಟ್ರಾನಿಕ್ ಮನಿ ಆರ್ಡರ್ ಅಂತ ಆಗಿದೆ. ಅಂದರೆ ಈಗಿನ ಜನರೇಷನ್ನಲ್ಲಿ ಹೆಚ್ಚಿನ ದೇವಸ್ಥಾನಗಳಿಗೆ ಈಗಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಮನಿ ಆರ್ಡರ್ಗಳನ್ನು ಕಳಿಸ್ತಾ ಇದೆ. ಸುಬ್ರಹ್ಮಣ್ಯ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಕಟೀಲ್ ಇರ್ಬೋದು, ಬಪ್ಪನಾಡು ಇರ್ಬೋದು, ಉಡುಪಿಯ ದೇವಸ್ಥಾನ, ನಮ್ಮ ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ದೇವಸ್ಥಾನಗಳ ಒಂದು ಟವರು ಅಂತ ಹೇಳ್ಬೋದು. ಕಾಸರಗೋಡಲ್ಲಿ ಮಧೂರು, ಕಾನತ್ತೂರು ಇಂಥಗಳ ದೈವಸ್ಥಾನಗಳಿಗೆಲ್ಲ ದೇಶದ ಯಾವುದೇ ಮೂಲೆಯಿಂದಲೂ ಜನ ಈಗ ಮನಿ ಆರ್ಡರ್ ಬುಕ್ ಮಾಡಿದ್ರೆ ಒಂದು 100 ರೂಪಾಯಿ ಕಳಿಸ್ಬೇಕು ಅಂತ ಹೇಳಿದ್ರೆ ಬಾಂಬೆ, ಕಲ್ಕತ್ತದೋ ಅಲ್ಲಿ ಇವತ್ತು ಬುಕ್ ಮಾಡಿದರೆ ಇಲೆಕ್ಟ್ರಾನಿಕಲಿ ಆ ಹಣ ಬಂದು, ಅಂದರೆ ಮರುದಿವಸವೇ ಅದರ ಪ್ರಿಂಟ್ ತೆಗೆದು ಹಣ ಮತ್ತೆ ಅವರ ಅಂದರೆ ಮೆಸೇಜ್, ಸಂದೇಶ ಅಥವಾ ಬ್ಲೆಸ್ಸಿಂಗ್, ಅವರ ಕೋರಿಕೆ ಒಂದು ಮೆಸೇಜ್ ಕೊಡ್ಲಿಕ್ಕೆ ಅವಕಾಶ ಇದೆ. ಮರುದಿವಸ ದೇವಸ್ಥಾನಕ್ಕೆ ಪಾವತಿ ಆಗುತ್ತೆ. ಮತ್ತು ಬಹಳಷ್ಟು ದೇವಸ್ಥಾನಗಳು ಈ ರೀತಿ ಮನಿ ಆರ್ಡರ್ ಕಳಿಸಿದವರಿಗೆ ಅಂಚೆ ಮೂಲಕನೇ ಗಂಧ ಪ್ರಸಾದ ಏನೋ ಕೂಡ ಕಳಿಸ್ತಾ ಇದ್ದಾರೆ. ಸೊ ಇದು ಕೂಡ ಈಗಿನ ಜನರೇಷನ್ ಅವರಿಗೆ ಬಹಳಷ್ಟು ಅರಿವಿಲ್ಲ. ಈಗಿನ ಜನರೇಷನ್ ಅವರು ಎಲ್ಲೇ ಇರಲಿ, ದೇಶದ ಯಾವುದೇ ಭಾಗದಿರಲಿ, ತಮ್ಮ ಇಷ್ಟದ, ತಮ್ಮ ಸಮೀಪ, ತಮ್ಮ ಊರಿನ ದೇವಸ್ಥಾನಗಳಿಗೆ ತಾವು ತಮ್ಮ ಊರಿನ ಈಗ ಎಲ್ಲಿದ್ದೀರೋ ಅಲ್ಲಿನ ನಿಯರೆಸ್ಟ್ ಪೋಸ್ಟ್ ಆಫೀಸಿಂದ ಹೋಗಿ ಮನಿ ಆರ್ಡರ್ ಮೂಲಕ ಹಣ ಕಳಿಸಿ ಪ್ರಸಾದ ಕೂಡ ಆ ದೇವಸ್ಥಾನದಿಂದ ಬರುವಂಥ ಸೌಲಭ್ಯ ಇದೆ. ಅದಲ್ಲದೆ ಕೆಲವು ದೇವಸ್ಥಾನಗಳಿಗೆ ಶಬರಿಮಲೆ ಪ್ರಸಾದ ಕೂಡ ಸ್ಪೀಡ್ ಪೋಸ್ಟಲ್ಲಿ ಬರುವಂಥ ಸೌಲಭ್ಯ ಇದೆ. ಅದನ್ನು ಹೇಗೆ ಬುಕ್ ಮಾಡೋದು? ನಿಮ್ಮ ನಿಯರೆಸ್ಟ್ ಪೋಸ್ಟ್ ಆಫೀಸಿಗೆ ಹೋಗಿ ಅದಕ್ಕೆ 520 ರೂಪಾಯಿ ಅದರ ಶುಲ್ಕ ಆಗಿ, ಸಾಗಾಟ ವೆಚ್ಚ ಪ್ಲಸ್ ದೇವಸ್ಥಾನದ ಪ್ರಸಾದದ ವೆಚ್ಚ ಸೇರಿ 520 ರೂಪಾಯಿ ಅಂಚೆ ಕಚೇರಿ ಹೋಗಿ ನಿಮ್ಮ ಅಡ್ರೆಸ್ ಎಲ್ಲ ಕೊಟ್ಟರೆ ಶಬರಿಮಲೆಯಿಂದ ನಮ್ಮನ್ನು ಅಲ್ಲಿನ ನಿಯರೆಸ್ಟ್ ಪೋಸ್ಟ್ ಆಫೀಸರು ಪ್ರಸಾದ ಕಲೆಕ್ಟ್ ಮಾಡಿ ನಿಮ್ಮ ಹಣವನ್ನು ತಲುಪಿಸಿ ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಬರುವಂಥ ಸೌಲಭ್ಯ ಇದೆ. ಬಹಳಷ್ಟು ಖುಷಿ ಆಗ್ತದೆ. ಜನರ ಭಾವನೆಯ ಜೊತೆ ಬೆರೆತು ಬದುಕಿನ ಭಾಗ ಆಗಿ ಇವತ್ತು ಅಂಚೆ ಇಲಾಖೆ ಕೆಲಸವನ್ನು ಮಾಡುವಂಥದ್ದು. ಗಂಗಾಜಲ ತರೋದಕ್ಕೆ ಎಷ್ಟೋ ಜನ ಕಾರೆಲ್ಲ ಮಾಡಿಕೊಂಡು ಆ ಭಾಗಕ್ಕೆ ಹೋಗೋದಿತ್ತು, ಅಥವಾ ಅಯ್ಯಪ್ಪನ ಪ್ರಸಾದವನ್ನು ತಗೊಳ್ಳೋದಕ್ಕೆ ಬಹಳಷ್ಟು ವೃತಗಳಿರ್ಬೋದು ಈ ರೀತಿಯಲ್ಲ, ಅಥವಾ ಆ ವೃತ ಮಾಡ್ಕೊಂಡು ಅಲ್ಲಿ ಹೋಗುವವರ ಜೊತೆ ಮಾತಾಡಿಕೊಂಡು ಅವರಿಗೇನು ಆ ರೀತಿ ಇರುತ್ತೆ. ಆದರೆ ಈಗ ಬಹಳಷ್ಟು ಸುಲಭವಾಗಿ ಅದನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ಮಾಡಿಕೊಂಡಿದೆ. ಬಹಳಷ್ಟು ಖುಷಿಯಿಂದ ಮಾತಾಡ್ತಾ ಇದ್ದೀನಿ ಈ ಬಗ್ಗೆ. ಇನ್ನು ಅಂದರೆ ಗೋಲ್ಡ್ ಬಾಂಡ್ ಅನ್ನುವಂಥದ್ದು ಬರುತ್ತೆ, ಇದ್ರ ಬಗ್ಗೆ. ಗೋಲ್ಡ್ ಬಾಂಡ್ ಅಂತ ಹೇಳೋ ಪ್ರಾಡಕ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲಾಂಚ್ ಮಾಡಿದ ಪ್ರಾಡಕ್ಟ್. ಇದು ದೇಶಾದ್ಯಂತ ಗ್ರಾಹಕರಿಗೆ ಆನ್ಲೈನಲ್ಲೂ ಲಭ್ಯ ಇದೆ, ಬ್ಯಾಂಕ್ಗಳ ಮೂಲಕನೂ ಲಭ್ಯವಿದೆ, ಅಂಚೆ ಕಚೇರಿಗಳ ಮೂಲಕನೂ ಲಭ್ಯವಿದೆ. ಅಂದರೆ ಇದು ರಿಸರ್ವ್ ಬ್ಯಾಂಕಿನ ಪ್ರಾಡಕ್ಟಿನ ಬ್ಯಾಂಕ್ಗಳು, ಅಂಚೆ ಕಚೇರಿಗಳೆಲ್ಲ ಸಾರ್ವಜನಿಕರಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಯಾರಿಗೆ ಗೋಲ್ಡ್ ಬಾಂಡ್, ಏನು ಗೋಲ್ಡ್ ಬಾಂಡ್ ಅಂದರೆ ಅಂತ ಹೇಳಿದರೆ ಅದನ್ನು ಯಾರು ಮಾಡ್ಬೋದು? ಯಾರು ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು. ಹೇಗೆ ಮಾಡೋದು, ಏನದ ಪ್ರಯೋಜನ ಅಂತ ಹೇಳಿದರೆ, ಈಗ ಒಬ್ಬರು ಸಾರ್ವಜನಿಕರು, ಈಗ ಭಾಳಷ್ಟು ಜನ ನಾವು ಒಂದು 5 ಗ್ರಾಮ್ ಗೋಲ್ಡ್ ಕಾಯಿನ್ ಅಥವಾ ಚಿನ್ನದ ಗಟ್ಟಿಗಳನ್ನು ಮನೆಯಲ್ಲಿ ಕೆಲವು ಮುಂದೆಗೆ ಬೇಕಾಗ್ಬೋದು, ಮದುವೆಗೆ ಬೇಕಾಗತ್ತೆ ಅಂತೇಳಿ ತೆಗೆದು ಇಟ್ಕೊಳ್ಳುವಂಥ ಒಂದು ನೋಡ್ತೇವೆ ನಾವು. ಹಾಗೆ ಮನೆಯಲ್ಲಿ ಗೋಲ್ಡ್ ಕಾಯಿನನ್ನು ತೆಗೆದಿಟ್ಟುಕೊಂಡ್ರೆ ಅದರಲ್ಲಿ ರಿಸ್ಕ್ ಜಾಸ್ತಿ, ಕಳ್ಳತನ ರಿಸ್ಕ್, ಅಥವಾ ಸೇವ್ ಮಾಡೋದು, ಮತ್ತು ಅದರಿಂದ ಏನು ರಿಟರ್ನ್ಸ್ ಇಲ್ಲ, ಅದು ಹಾಗೆ ಡೆಡ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ಸರ್ಕಾರ ಅದನ್ನು ಬದಲಾಯಿಸಬೇಕು ಅಂತ ಅಂದ್ಕೊಂಡು ಸಾರ್ವಜನಿಕರಿಗೆ ಬೇಕಾಗಿರೋದೇನು, 5-10 ವರ್ಷ ಕಳೆದ ನಂತರ ಆಗ ಗೋಲ್ಡಿಗೆ ಇನ್ವೆಸ್ಟ್ ಮಾಡುವಷ್ಟು ಕೆಪಾಸಿಟಿ ನಮ್ಮದೇ ಇರದೇ ಇರ್ಬೋದು, ಆಗ ತುಂಬ ಕಾಸ್ಟ್ಲಿ ಆಗ್ಬೋದು ಅಂತ ಹೇಳೋದು ಉದ್ದೇಶ. ಸೊ ಈಗ ನೀವು 1 ಗ್ರಾಮ್ ಗೋಲ್ಡ್ ತಗೊಳ್ಳುವ ಬದಲು 1 ಗ್ರಾಮಿನ ಈಗಿನ ಹಣ ಒಂದು 5,000 ರೂಪಾಯಿ ಅಂದ್ಕೊಳ್ಳಿ. 5,000ವನ್ನ ಪೋಸ್ಟ್ ಆಫೀಸಲ್ಲಿ ಗೋಲ್ಡ್ ಬಾಂಡ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟರೆ ಗೋಲ್ಡ್ ಬಾಂಡ್ ಅಂತ 1 ಗ್ರಾಮ್ ಅಂತ ಹೇಳೋ ಸರ್ಟಿಫಿಕೇಟ್ ಬರುತ್ತೆ ನಿಮಗೆ ಇಮೇಲ್ ಮೂಲಕ ಅಥವಾ ಪ್ರಿಂಟ್ ಮೂಲಕ ಬರುತ್ತೆ. ಸೊ ಇದರ ಮೆಚುರಿಟಿ ಪೀರಿಯಡ್ 8 ವರ್ಷ ಆಗುವಾಗ, ಈಗ 2023ರಲ್ಲಿ 1 ಗ್ರಾಮ್ ಗೋಲ್ಡ್ ತಗೊಂಡ್ರೆ 2023 + 8 2031ರಲ್ಲಿ 1 ಗ್ರಾಮ್ ಗೋಲ್ಡ್ಗೆ ಎಷ್ಟು ಹಣ?
Okay. ಅಷ್ಟು ನಿಮ್ಮ ಅಕೌಂಟಿಗೆ ಬೀರುತ್ತೆ ಮೆಚುರಿಟಿ ಆದಾಗ. ಎಸ್ ಎಸ್ ಅದಲ್ಲದೆ ಪ್ರತಿ 6 ತಿಂಗಳಿಗೊಮ್ಮೆ 2.5% ಬಡ್ಡಿ ಕೂಡ ಬರುತ್ತೆ ನೀವು Okay. ಹಾಕಿದ ಇನ್ವೆಸ್ಟ್ಮೆಂಟ್ಗೆ. ಸೊ ಗೋಲ್ಡ್ ಕಾಯಿನ್ ಆಗಿ ತಗೊಳ್ಳೋದಕ್ಕಿಂತ ಈ ರೀತಿ 2.5% ಬಡ್ಡಿ ಪ್ಲಸ್ 8 ವರ್ಷ ಕಳೆದಾಗ ಆಗ ಗೋಲ್ಡಿಗೆ ಎಷ್ಟು ಆಗ ಹಣ ಬರುತ್ತೆ, ಆಗ ಬೇಕಾದರೆ ಅದೇ ಹಣದಿಂದ ಅಷ್ಟು ಗ್ರಾಮ್ ಗೋಲ್ಡ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಓಕೆ ರೈಟ್. ಒಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಜಿ ಕೆ ರಮೇಶ್ ರಾವ್ ಹೇಳಿ ಓಕೆ ಸ್ಥಾನದಿಂದ. ಎಸ್ ಮಾತಾಡಿ ಸರ್. PPF ಬಗ್ಗೆ ಕೇಳಬೇಕಿತ್ತು. ಯಾವುದ್ರ ಬಗ್ಗೆ? PPF. ಎಸ್ ಕೇಳಿ ಸರ್, ಕೇಳಿ. ಹಾ, ಮಾತಾಡಿ ಸರ್, ಮಾತಾಡಿ, ಕೇಳಿ ಪ್ರಶ್ನೆ. ಹೇಳಿ ಹೇಳಿ. ಅಲ್ಲಿ ಮಾತಾಡ್ತಾ ಇದ್ದಾರಲ್ಲ ಹಾಗೆ. ಹೌದು ಹೌದು ಹೌದೌದು, ಮಾತಾಡಿ ಸರ್. ನೇರ ಪ್ರಸಾರದಲ್ಲಿ ಮಾತಾಡ್ತಾ ಇದ್ದೀರಾ ತಾವು. ಟಿವಿ ದಯವಿಟ್ಟು ನೋಡಬೇಡಿ, ನೇರವಾಗಿ ಫೋನ್ ಮೂಲಕ ಮಾತಾಡಿ ಸರ್. ಹಾ ಸರ್, ನಮ್ದು ಈಗ PPF ಎಷ್ಟು ವರ್ಷದವರೆಗೆ ಮುಂದುವರಿಸಬಹುದು? ಅದೇ PPF 15 ವರ್ಷದ ಮೆಚುರಿಟಿ ಪೀರಿಯಡ್. 15 ವರ್ಷ ಆದ ಮೇಲೆ ಮತ್ತೆ 5 ವರ್ಷದವರೆಗೆ ಮುಂದುವರಿಸಬಹುದು. ಆ 5 ವರ್ಷ ಆಗಿ ಕೂಡ ಮತ್ತೆ ಕೂಡ ಅಂದ್ರೆ ಅದರ ರೂಲ್ಸ್ ಅಲ್ಲಿ ಈಗ ಮತ್ತೆ 5 ವರ್ಷಕ್ಕೊಂದ್ಸಲ ಎಕ್ಸ್ಪೆಂಡ್ ಮಾಡ್ತಾ ಇರ್ಬೋದು ಅಂತ ಇದೆ. ಮಾಡ್ಬೋದಾ? 5 ವರ್ಷ ಮಾಡ್ಬೇಕು ಮಾತ್ರ. ಹೌದು ಅಲ್ವಾ? ಹೌದು. ಫಸ್ಟಿಗೆ ಮಾಡುವಾಗ 15 ವರ್ಷ, ಮತ್ತೆ 5 ವರ್ಷಗಳಲ್ಲಿ 5 ವರ್ಷಗಳಲ್ಲಿ ಮುಂದುವರಿಸಬಹುದು. ಓಕೆ ಸರ್, ಈಗ ನೋಡಿ 25 ವರ್ಷ ಆಯ್ತು ಆಯ್ತಾ ಓಕೆ. ಆ PPF ಗೆ ಆದ್ರೆ ಅದರಲ್ಲಿ ಸ್ವಲ್ಪ ನಾವು ಹಿಂದೆ ತಗೊಳ್ಬಹುದು 26ನೇ ವರ್ಷಕ್ಕೆ. ಓಕೆ, ನಿಮ್ಮದು ಈಗ ಖಾತೆ ಇದೆಯಾ ಅಥವಾ ನೀವೀಗ 20 ವರ್ಷ ಅಪ್ರೋಚ್ ಆಗ್ತಾ ಇದೆ ಅಂತ ಹೇಳಿ ನಿಮ್ಮ ಖಾತೆ ಏನಾಗ್ತಾ ಇದೆ? ನಂದಂದ್ರೆ ಈಗ 2 ಸಲ ಮುಂದುವರಿಸಿದ್ದಾರೆ, ಅದು 20 ಆಯ್ತು, 25ನೇ ವರ್ಷ ಕಾಣ್ತದೆ. ಓಕೆ ಆಯ್ತಾ? ಓಕೆ. ಅದನ್ನೀಗ ನಾನು ಎವ್ರಿ ಇಯರ್ ಒಂದ್ಸಲ ಆಪರೇಟ್ ಮಾಡಿ ಏನು ಮಾತ್ರ ತೆಗಿಬಹುದಾ? ಓಕೆ, ಅದರ ನಾನು 25 ವರ್ಷ ನಂತರದ ರೂಲ್ ನನಗೆ ಎಕ್ಸಾಕ್ಟ್ ಆಗಿ ಅದರ ರೂಲ್ ಪೊಸಿಷನ್ ನಾನು ನೋಡಬೇಕಷ್ಟೇ. ನಿಮಗೆ ನಾನು ಅಥವಾ ನಿಮ್ಮಂಥದ ಬೇರೆ ಪ್ರಶ್ನೆ ನಮ್ಮ ವಿಭಾಗೀಯ ಅಂಚೆ ಕಚೇರಿಯ ಟೆಲಿಫೋನ್ ನಂಬರ್ ಕೊಡ್ತೇನೆ ನಾನು. ನೀವು ಅದಕ್ಕೆ ಕರೆ ಮಾಡಿ ನಾವು ಅದರ ರೂಲಿಂಗ್ ಪೊಸಿಷನ್ ಅನ್ನು ಎಕ್ಸಾಕ್ಟ್ ಆಗಿ ನೋಡಿ ನಿಮಗೆ ಗೈಡ್ ಮಾಡ್ತೇನೆ. 0824 ನಮ್ಮ ಮಂಗಳೂರಿನ ಸರ್ ನಂಬರ್ ಅನ್ನು ನೋಟ್ ಮಾಡ್ಕೊಳ್ಳಿ. ನೀವು ಅಂತಲ್ಲ, ಎಲ್ಲ ವೀಕ್ಷಕರಿಗೂ ಕೂಡ ಉಪಯೋಗ ಬರುತ್ತೆ ಇದು ಖಂಡಿತ. 0824 221 78400. ಇನ್ನೊಮ್ಮೆ ಹೇಳಿ ಸರ್. 0824 2217 8400. ಇದು ಮಂಗಳೂರು ವಿಭಾಗೀಯ ನಮ್ಮ ವಿಭಾಗೀಯ ಕಚೇರಿಯ ಫೋನ್ ನಂಬರ್. ನಿಮ್ಗೆ ಕೂಡ ನಮ್ಮ ಇಂಡಿಯಾ ಪೋಸ್ಟ್ ಅಲ್ಲಿ PPF ರೂಲ್ಸ್ ಅಂತಲೇ ವೆಬ್ಸೈಟ್ ಅಲ್ಲೂ ಇದೆ. ಬಟ್ ನನಗೆ ಅದು 25 ವರ್ಷ ನಂತರ ನೀವು ಹೇಳಿದ ಪ್ರಶ್ನೆಗೆ ಎಕ್ಸಾಕ್ಟ್ ಪೊಸಿಷನ್ ನಾನು ಗೊತ್ತಿಲ್ಲದೆ ಹೇಳಿದ್ರೆ ತಪ್ಪಾಗತ್ತೆ. ಅದರ ರೂಲಿಂಗ್ ಪೊಸಿಷನ್ ನಾವು ನೋಡಿ ನಿಮಗೆ ಗೈಡೆನ್ಸ್ ಕೊಡ್ತೀವಿ. ಸರ್ ಲಾಸ್ಟ್ 4 ನಂಬರ್ ರಿಪೀಟ್ ಮಾಡಿ. 0824 ನಮ್ಮ STD ಕೋಡ್ 22178400. ಇದು ನಮ್ಮ ಮಂಗಳೂರು ವಿಭಾಗೀಯ ಕಚೇರಿಯ ಫೋನ್ ನಂಬರ್. ಹಾಗೆ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಉಡುಪಿಯಲ್ಲಿ 3 ವಿಭಾಗೀಯ ಕಚೇರಿಗಳಿದೆ, ಮಂಗಳೂರು, ಉಡುಪಿ ಮತ್ತೆ ಪುತ್ತೂರು. ಉಡುಪಿ ವಿಭಾಗೀಯ ಕಚೇರಿ ನಂಬರ್ 0820 2526 144. ಇನ್ನೊಮ್ಮೆ ಹೇಳಿ ಸರ್, ಸ್ಲೋ ಆಗಿ ಹೇಳಿ. 0820 2526 144. ಇದು ಉಡುಪಿ ವಿಭಾಗೀಯ, ಉಡುಪಿಯ ಜಿಲ್ಲೆಯ ಎಲ್ಲ ಅಂಚೆ ಕಚೇರಿಗಳು ಇದು ಒಂದು ಆಡಳಿತ ಕಚೇರಿ. ಹಾಗೆ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು, ಮೂಲ್ಕಿ, ಉಳ್ಳಾಲಕ್ಕೆ ಮಂಗಳೂರು ನಮ್ಮ ಕಚೇರಿ, ಹಿರಿಯ ಅಂಚೆ ಅಧೀಕ್ಷರ ಕಚೇರಿ ಬಲ್ಮಠದಲ್ಲಿ ಇರುವುದು. ಇದು ನಮ್ಮ ಕಚೇರಿ, ಇದರ ನಂಬರ್ ಹೇಳಿದೆ. ಹಾಗೆ ಬೆಳ್ತಂಗಡಿ, ಸುಳ್ಯ, ಪುತ್ತೂರು ಮತ್ತೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು, ಮೂಡಬಿದ್ರಿ, ಬಂಟ್ವಾಳ ಇವುಗಳಿಗೆಲ್ಲ ಪುತ್ತೂರಲ್ಲಿ ವಿಭಾಗೀಯ ಕಚೇರಿ ಇದೆ. ಅದರ ಫೋನ್ ನಂಬರ್ 08251 230 295. ಇದು ನಮ್ಮ ಸಂಪರ್ಕ. ಸರ್ ನಿಮಗೆ ಬೇರೆ ಪ್ರಶ್ನೆಗಳಿದೆಯಾ ಕೇಳೋದಕ್ಕೆ? ಹಲೋ ಹಲೋ, ನಿಮಗೆ ಬೇರೆ ಪ್ರಶ್ನೆ ಇದೆಯಾ ಸರ್ ಕೇಳೋದಕ್ಕೆ? ಇಲ್ಲ ಇಲ್ಲ ಇಲ್ಲ. ಎಸ್, ಧನ್ಯವಾದ ಸರ್, ಧನ್ಯವಾದ. ಓಕೆ. ನಿಜವಾಗ್ಲೂ ಕೂಡ ಕೆಲವೊಂದು ಪ್ರಶ್ನೆಗಳು ಅವರ ಅನುಭವ, ಅವರ ಪರಿಸ್ಥಿತಿ ಮೇಲೆ ನಿರ್ಧಾರ. ಇದು ಒಂದಷ್ಟು ಜನರಿಗೆ ಮಾಹಿತಿ ಹೋಗಿರುತ್ತೆ, ಜೊತೆಗೆ ತಾವು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರುವಂಥದ್ದು ಬಹಳಷ್ಟು ಉಪಯೋಗ. ಇದನ್ನು ಯಾವತ್ತು ಕಾರ್ಯಕ್ರಮವನ್ನು ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದರೂ ಕೂಡ ಅವರಿಗೆ ಇದು ಉಪಯೋಗಕ್ಕೆ ಖಂಡಿತ ಬರುತ್ತೆ ಅಂತ. ಇನ್ನು ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಬಾಕಿ ಉಳಿದಿರುವಂಥ ವಿಚಾರ ಮುಖ್ಯವಾಗಿ ನಾನು ಮಂಗಳೂರು ಅಂಚೆ ಕಚೇರಿ ಅಥವಾ ಈ ಭಾಗದ ಅಂಚೆ ಸಿಬ್ಬಂದಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಭಾಳ ಗೌರವದಿಂದ ನಾವು ಕಾಣ್ತೇವೆ. ಇಲ್ಲಿರುವಂಥ ಸೇವೆ ಅಷ್ಟರ ಮಟ್ಟಿಗೆ ನಂಬಿಕೆಗೆ ಅರ್ಹವಾಗಿದೆ ಅಥವಾ ಗೌರವಕ್ಕೆ ಅರ್ಹವಾಗಿರುವಂಥ ಸೇವೆ ಮಂಗಳೂರು ಬ್ರ್ಯಾಂಚ್ನಿಂದ. ಯಾವುದೆಲ್ಲ
ವಿಚಾರಗಳನ್ನು ಗಳಿಸ್ಕೊಂಡಿದ್ದೀರಾ? ಯಾವೆಲ್ಲ ವಿಶೇಷಗಳನ್ನು ಮಾಡ್ಕೊಂಡಿದ್ದೀರಾ? ಖಂಡಿತ ಮಂಗಳೂರು ಅಂಚೆ ವಿಭಾಗ ಕಳೆದ ಕೆಲವು ಹಲವಾರು ವರ್ಷಗಳಿಂದಲೂ ಒಳ್ಳೆಯ ಸೇವೆಯನ್ನು ಮತ್ತು ಅಂದರೆ ಸಿಟಿಸನ್ ಫಸ್ಟ್ ಕಸ್ಟಮರ್ನ ನಮ್ಮ ಇಂಡಿಯಾ ಪೋಸ್ಟ್ನ ವಿಷನ್ ಕೂಡ ಗ್ರಾಹಕರಿಗೆ ನಮ್ಮ ಸೇವೆಗಳು ಅವರ ಫಸ್ಟ್ ಚಾಯ್ಸ್ ಇರಬೇಕು ಅಂತ ಹೇಳೋದು ನಮ್ಮ ಇಂಡಿಯಾ ಪೋಸ್ಟ್ನ ವಿಷನ್. ಆ ವಿಷನ್ನ ಸಾಕಾರಗೊಳಿಸೋ ದೃಷ್ಟಿಯಿಂದಲೇ ಎಲ್ಲ ಸಿಬ್ಬಂದಿಗಳು ಹಲವಾರು ವರ್ಷಗಳಿಂದ ಕಾರ್ಯತತ್ಪರಾಗಿದ್ದೇವೆ. ಮಂಗಳೂರು ಅಂಚೆ ವಿಭಾಗದಲ್ಲಿ ಇತ್ತೀಚೆಗೆ ನಾವು ರಾಜ್ಯದಲ್ಲೇ ಮೊದಲು ಅಂತ ಹೇಳುವ ಹಾಗೆ ಹಲವು ಸೇವೆಗಳನ್ನು ಆರಂಭಿಸಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಒಂದು ಸ್ಪೀಡ್ ಪೋಸ್ಟ್ ಮುಖಾಂತರ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ಮನೆ ಬಾಗಿಲಿಗೆ ತಲುಪಿಸುವಂಥ ಸೇವೆ. ಇದು ಕರ್ನಾಟಕ ರಾಜ್ಯದಲ್ಲೇ ಮೊದಲ ಬಾರಿಗೆ ನಾವು ಕಳೆದ ವರ್ಷ ಮಾರ್ಚ್ 21ರಂದು ಮಂಗಳೂರು ನಗರ ಪಾಲಿಕೆ ಮತ್ತು ಮಂಗಳೂರು ಅಂಚೆ ವಿಭಾಗ ಸಹಯೋಗದೊಂದಿಗೆ ಆರಂಭಿಸಿದ್ದೆವು. ಸೊ ಮಂಗಳೂರಿನ ಆಸ್ಪತ್ರೆಗಳಲ್ಲಿ ಇದೊಂದು ಮೆಡಿಕಲ್ನ ಹಬ್ ಮತ್ತು ಹಬ್ ಎಲ್ಲ ದೂರದ ಊರಿಂದ ಮಂಗಳೂರಿನ ಆಸ್ಪತ್ರೆಗಳಲ್ಲಿ ಜನ ಬರ್ತಿಗೂ ಇರ್ಬೋದು, ಕೆಲವು ಕ್ರಿಟಿಕಲ್ ಕೇರ್ ಆಗಿ ಕೆಲವು ಸಲ ಡೆತ್ ಸಹ ಇಲ್ಲಿ ದೂರದ ಊರಿನವರು ಇಲ್ಲಿ ಬಂದು ಡೆತ್ ಆಗ್ತಾ ಇದೆ. ಅಂಥವರ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ಜನ ಮೊದಲು ಪಡಿಬೇಕಾದ್ರೆ 2 ಸಲ ಮಂಗಳೂರಿಗೆ ಬರಬೇಕಿತ್ತು. ಒಂದು ಅಪ್ಲೈ ಮಾಡಲಿಕ್ಕೆ ಬರಬೇಕಿತ್ತು ಸಿಟಿ ಕಾರ್ಪೊರೇಷನ್ಗೆ, ಅಪ್ಲೈ ಮಾಡಿ ಒಂದು ವಾರ ಬಿಟ್ಟು ಅದನ್ನು ತಗೊಂಡು ಹೋಗ್ಲಿಕ್ಕೆ ವಾಪಸ್ ಬರಬೇಕಿತ್ತು. ಸೊ ನಾವು ಅದನ್ನು ಮಂಗಳೂರು ಸಿಟಿ ಕಾರ್ಪೊರೇಷನ್ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಅಪ್ಲೈ ಮಾಡಿದ ಮೇಲೆ ಜನರೇಟ್ ಆಗಿ ಅದು ಸ್ಪೀಡ್ ಪೋಸ್ಟ್ ಮುಖಾಂತರ ಈಗ ಪಾಸ್ಪೋರ್ಟ್ ಬರುವ ರೀತಿಯಲ್ಲಿ ಬರುವ ಸೌಲಭ್ಯವನ್ನು ದೇಶದ ಯಾವುದೇ ಮೂಲೆಯೂ ಕೂಡ ಅವರು ಕಾಸರಗೋಡಿನಿಂದ ಬರಲಿ, ಕಣ್ಣೂರಿಂದ ಬರಲಿ, ಬಾಂಬೆಯಿಂದ ಬಂದಿರಲಿ, ಸುಳ್ಯ, ಪುತ್ತೂರು, ಬೆಳ್ತಂಗಡಿಯಿಂದ ಬಂದಿರಲಿ, ಮಂಗಳೂರಿನ ಹಾಸ್ಪಿಟಲ್ ಆಗಿರುವ ಈ ಸರ್ಟಿಫಿಕೇಟ್ಗಳು ಈಗ ಸ್ಪೀಡ್ ಪೋಸ್ಟ್ ಮೂಲಕ ಮನೆ ಬಾಗಿಲಿಗೆ ಹೋಗೋ ಸೇವೆಯನ್ನು ಆರಂಭಿಸಿದ್ದೇವೆ. ಕಳೆದ 1 ವರ್ಷದಲ್ಲಿ 3,500 ಜನ ಈ ಸೇವೆಯನ್ನು ಪಡೆದಿದ್ದಾರೆ, ಪ್ರತಿ ತಿಂಗಳು ಪಡ್ಕೊಳ್ತೇವೆ. ಮತ್ತು ಈ ಪ್ರಸ್ತಾವನೆಯನ್ನು ನಾವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿ ಉಳಿದ ಎಲ್ಲ ಈಗ ಬೆಂಗಳೂರು, ಮೈಸೂರು, ಉಳಿದ ಎಲ್ಲ ರೀತಿಯ ನಗರ ಸಭೆಗಳಲ್ಲಿ ಮತ್ತು ಸಿಟಿಗಳಲ್ಲಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ವಿ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮಂಗಳೂರಲ್ಲಿ ಸಿಟಿ ಕಾರ್ಪೊರೇಷನ್ ಅಲ್ಲದೆ ಲೇಡಿ ಗೋಶನ್ ವೆಲ್ಲಾಕ್ರಂಥ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ನಾವು ಈ ಸೌಲಭ್ಯವನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದೇವೆ. ಇದಲ್ಲದೆ ಮಂಗಳೂರಿನಲ್ಲಿ ವಾಟರ್ ಬಿಲ್ ಕಟ್ಟೋದು ಮೊದಲು ಕೇವಲ 4 ಮಂಗಳೂರು 1ನಲ್ಲಿ ಮಾತ್ರ ಕಟ್ಟಬೇಕಾಗಿತ್ತು. ಇಡೀ ಮಂಗಳೂರು ಸಿಟಿ ಕಾರ್ಪೊರೇಷನ್ ಜನ ಅದು ವಾಮಂಜೂರಿಂದ ಕುಡುಪು ಅಥವಾ ಇಲ್ಲಿ ಅವರು ಕೂಡ ಕೇವಲ 4 ಮಂಗಳೂರು 1 ಸೆಂಟರಲ್ಲಿ ಕಟ್ಟಬೇಕಾಗಿತ್ತು. ಈಗ ನಾವು ಮಂಗಳೂರು ಎಲ್ಲ ಅಂಚೆ ಕಚೇರಿಗಳಲ್ಲಿ ಕಟ್ಟೋ ಸೌಲಭ್ಯ ಮಾಡಿದ್ದೇವೆ. ಸೊ ಜನ ಒಂದು ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಮೊದಲು ಪೋಸ್ಟ್ ಆಫೀಸಿಗೆ ಬಂದು ವಾಟರ್ ಬಿಲ್ ಕಟ್ಟಲಿಕ್ಕೆ ಇನ್ನೊಂದು ಕಡೆಗೆ ಹೋಗಬೇಕಿತ್ತು. ನಾವು ಒಂದು 1 ಸ್ಟಾಪ್ ಶಾಪ್ ಆಗಬೇಕು ಪೋಸ್ಟ್ ಆಫೀಸ್ ಅಂತೇಳಿ ಪೋಸ್ಟ್ ಆಫೀಸಿಗೆ ಬಂದವರು ಅವರ ಎಲ್ಲ ಸರ್ವಿಸ್ ಪಡ್ಕೊಂಡೇ ಹೋಗಬೇಕು ಅಂದರೆ ವಾಟರ್ ಬಿಲ್ ಕಟ್ಟಲಿಕ್ಕೆ ಕೂಡ ಪ್ರತಿ ತಿಂಗಳು ಒಂದು 3,000, 2,500 3,000 ಜನ ಪೋಸ್ಟ್ ಆಫೀಸಲ್ಲಿ ವಾಟರ್ ಬಿಲ್ಲನ್ನು ಕಟ್ಟುವ ಸೌಲಭ್ಯನ ಬಳಸ್ಕೊಳ್ತಾ ಇದ್ದಾರೆ. ಇನ್ನು ಕಳೆದ 2 ತಿಂಗಳ ಮುಂಚೆ ಮಂಗಳೂರು ಸಿಟಿ ಪೊಲೀಸ್ ಅವರ ಜೊತೆ ಟ್ರಾಫಿಕ್ ಚಲನಗಳನ್ನು ಅಂದರೆ ಮಂಗಳೂರು ಪೊಲೀಸ್ ಆಟೋಮೇಟೆಡ್ ಸೆಂಟರ್ ಅಂದರೆ ಅಲ್ಲಿ ಕ್ಯಾಮರಾಗಳು ಇಟ್ಟಿದ್ದಾರೆ, CCTV, ಅಲ್ಲಲ್ಲಿ ಟ್ರಾಫಿಕ್ ಹೆಲ್ಮೆಟ್ ಹಾಕದೆ ಹೋಗೋದು, ಟ್ರಿಬಲ್ ರೈಡ್ ಮಾಡೋದು, ಇಂಥವೆಲ್ಲ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಆಗಿ ಅವರ ವೆಹಿಕಲ್ ಎಲ್ಲಿ ರಿಜಿಸ್ಟ್ರೇಷನ್ ಮಾಡೋ ಕೊಟ್ಟ ಅಡ್ರೆಸ್ ಎಲ್ಲಿದೆ, ಉಡುಪಿ ಇರ್ಬೋದು, ಬೆಳಗಾಂ ಇರ್ಬೋದು, ವಿಜಯಪುರ ಇರ್ಬೋದು, ಅಲ್ಲಿಗೆ ನೋಟಿಸ್ ಮೂಲಕ ವೈಲೇಷನ್ ನೋಟಿಸ್ ಹೋಗುತ್ತೆ. ಮೊದಲು ಅವರು ಅದನ್ನು ಕಟ್ಟಬೇಕಾದ್ರೆ ಆನ್ಲೈನ್ ಕಟ್ಟೋರು ಕಟ್ಬೋದಿತ್ತು, ಇಲ್ಲದ್ರೆ ಫಿಸಿಕಲಿ ಕಟ್ಟಬೇಕಾದ್ರೆ ಮಂಗಳೂರಿಗೆ ಬಂದು ಕಟ್ಟಬೇಕಿತ್ತು. ನಾವೀಗ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ಪೋಸ್ಟ್ ಆಫೀಸಲ್ಲಿ ಅದನ್ನು ಕಟ್ಟುವ ಸೌಲಭ್ಯವನ್ನು ಆರಂಭಿಸಿದ್ದೇವೆ. ಈಗ ದಿನಗಳು ಅದನ್ನು ಬಳಸ್ಕೊಳ್ತೇವೆ. ಉಡುಪಿ, ನಿನ್ನೆ ತಾನೇ ನಾನು ನೋಡಿದೆ ವಿಜಯಪುರದಲ್ಲಿ ಯಾವುದೋ ಒಂದು ಪೋಸ್ಟ್ ಆಫೀಸಲ್ಲಿ ಟ್ರಾಫಿಕ್ ಚಲನನ್ನು ಕಟ್ಟಿದ್ದಾರೆ ನಮ್ಮ ಪೋಸ್ಟ್ ಆಫೀಸ್ ಮೂಲಕ. ಅದಲ್ಲದೆ ಮೆಸ್ಕಾಂ ಬಿಲ್ಗಳನ್ನು ಮೊದಲು ಆನ್ಲೈನ್ ಅಂದರೆ ಅದರ ನೇರವಾಗಿ ಪೋಸ್ಟ್ ಆಫೀಸಲ್ಲಿ ಕಟ್ಟಿದ ತಕ್ಷಣ ಮೆಸ್ಕಾಂ ಸರ್ವರಲ್ಲಿ ಅಪ್ಡೇಟ್ ಆಗುವಂಥ ಸೌಲಭ್ಯವನ್ನು ಆರಂಭಿಸಿದ್ದೇವೆ. ಮತ್ತು ಇತ್ತೀಚೆಗೆ ನಾವು ಒಂದು ಪ್ರಾಜೆಕ್ಟ್ ಮಂಗಳ ಅಂತೇಳಿ ಅಂದರೆ ಎಲ್ಲ ರೀತಿಯ ಎಜುಕೇಷನ್ ಡಾಕ್ಯುಮೆಂಟ್ಗಳು ಕೂಡ ಸ್ಪೀಡ್ ಪೋಸ್ಟಲ್ಲಿ ಮನೆ ಬಾಗಿಲಿಗೆ ಹೋಗಬೇಕು ಅಂತ ಒಂದು ಪ್ರಕ್ರಿಯೆಯನ್ನು KPT ಅವರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಆರಂಭಿಸಿದ್ದೇವೆ. ಅಂದರೆ ನಮ್ಮ ಉದ್ದೇಶ ಅಂದರೆ ಹೆಚ್ಚಿನ ಎಜುಕೇಷನ್ ಸಂಸ್ಥೆಗಳಲ್ಲಿ ಈಗ ಫೈನಲ್ ಸೆಮಿಸ್ಟರ್, ಉಳಿದ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳೆಲ್ಲ ಮಕ್ಕಳು ಕಾಲೇಜಲ್ಲಿ ಇರುವಾಗ ಸಿಗುತ್ತೆ. ಬಟ್ ಫೈನಲ್ ಸೆಮಿಸ್ಟರ್ ಆದಮೇಲೆ ಮಕ್ಕಳು ಉನ್ನತ ಸ್ಟಡಿಗೋ ಜಾಬಿಗೆ ಹೋಗ್ತಾರೆ. ಅವರ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ ಆಗಿ ಬರೋದು 2-3 ತಿಂಗಳು ಕಳೆದು, ಅದನ್ನು ತೆಗೆದುಕೊಳ್ಳೋದಕ್ಕೋಸ್ಕರನೇ ಅವರದ್ದು ಕೆಲಸ ಬಿಟ್ಟು ರಜೆ ಮಾಡಿ ಬರಬೇಕು. ಸೊ ಅಂಥವರು ಕೂಡ ಅವರು ಕಾಲೇಜಿಂದ ಹೋಗೋ ಮೊದಲೇ ಅವರಿಂದ ಒಂದು ಅರ್ಜಿ ತಗೊಳ್ಳಿ, ಅದು ಬಂದಾಗ ನನಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸಿ. ಸೊ ಆ ಮೂಲಕ ಜನರು ಅದನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರನೇ ಕಾಲೇಜಿಗೆ ಬರಬಾರದು, ಅದು ಸ್ಪೀಡ್ ಪೋಸ್ಟಲ್ಲಿ ಹೋಗಬೇಕು ಅಂತ ಹೇಳೋ ಉದ್ದೇಶದಿಂದ ಅದಕ್ಕೊಂದು ಪ್ರಾಜೆಕ್ಟ್ ಆಗಿ ಲಾಂಚ್ ಮಾಡಿದ್ದೇವೆ. KPT ಮತ್ತು ಇತರ ಡೀಮ್ಡ್ ಯೂನಿವರ್ಸಿಟಿಗಳನ್ನು ನಾವು ಅಪ್ರೋಚ್ ಆಗಿದೆ. ಇದಿಷ್ಟು ನಾವು ಮಂಗಳೂರು ಅಂಚೆ ವಿಭಾಗದಿಂದಲೇ ಒಂದು ಜನಸಾಮಾನ್ಯರಿಗೆ ಪ್ರಯೋಜನ ಆಗಬೇಕು ಅಂತ ಹೇಳಿ ತೆಗೆದುಕೊಂಡ ಇನಿಷಿಯೇಟಿವ್. ಓಕೆ, ಎಷ್ಟು ಖುಷಿ ಇದೆ ಸರ್. ಇಷ್ಟೆಲ್ಲ ಮಂಗಳೂರು ಬ್ರ್ಯಾಂಚಿಂದ ನಾವೇನೋ ಒಂದು ಹೊಸತನ ಕೊಡಬೇಕು, ಜನರಿಗೆ ಹೆಚ್ಚಿನ ಸೇವೆಗಳನ್ನು ಒದಗಿಸುವುದಕ್ಕೆ ನಾವು ಪ್ರಯತ್ನ ಪಡಬೇಕನ್ನುವಂಥ ಪ್ರಯತ್ನ ಆಗಿದೆ. ಜೊತೆಗೆ ಆ ಪ್ರಯತ್ನದಲ್ಲಿ ಯಶಸ್ಸಾಗಿದೆ, ಜನರ ಸಹಕಾರ ಕೂಡ ಸಿಕ್ಕಿದೆ. ಖಂಡಿತ ಎಷ್ಟು ಖುಷಿ ಇದೆ ಸರ್. ನಾವು ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಯಾವುದೋ ಒಂದು ಸ್ಪೀಚಲ್ಲಿ ಹೇಳ್ತಾ ಇದ್ರು, ಅಂದರೆ ನಮಗೆ ಇದರ
ಇದರಲ್ಲಿ ನಮಗೆ ಇದರಲ್ಲಿ ಸಿಗೋ ದೊಡ್ಡ ಪ್ರಶಸ್ತಿ ಅಂದರೆ ಇದರ ಬೆನಿಫಿಷಿಯರಿಯ ಮುಖದಲ್ಲಿ ಬರುವ ನಗುವೇ ನಮಗೆ ಪ್ರಶಸ್ತಿ ಅಂತೇಳಿ. ಸೊ ನನಗೀಗ ಹೇಳಿದ ಅಷ್ಟು ಸರ್ವಿಸ್ಗಳು, ಫಾರ್ ಎಕ್ಸಾಂಪಲ್ ಈಗ ಅದೇ ವಾಟರ್ ಬಿಲ್ ಕಟ್ಟಬೇಕಾದ್ರೆ ಮೊದಲು ಅಷ್ಟೇ ಒಂದು 4 ಸೆಂಟ್ರಲ್ಲಿ ಅಷ್ಟು ದೊಡ್ಡ ಕ್ಯೂ ನಿಲ್ತಾ ಇದ್ರು. ಅವರೀಗ ಅವರ ನಿಯರೆಸ್ಟ್ ಪೋಸ್ಟ್ ಆಫೀಸಲ್ಲಿ ಕಟ್ತಾರೆ, ನಡ್ಕೊಂಡು ಹೋಗಿ ಕಟ್ಬೋದು. ಈಗ ಅಲ್ಲಿ ನಗರ ಭಾಗಕ್ಕೆ ಬರಬೇಕಂದ್ರೆ ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಎಲ್ಲೋ ನಿಲ್ಲಿಸಬೇಕು, ಈಗ ಅಲ್ಲಿ ಬರಬೇಕಾಗಿಲ್ಲ. ಸೊ ನಾನು ಹೇಳಿದಾಗ ಜನನ ಪ್ರಮಾಣ ಪತ್ರ, ಒಂದು 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 ಸರ್ಕಾರಿ ಕಚೇರಿಗೆ ಒಂದು ಡಾಕ್ಯುಮೆಂಟ್ ತಗೊಳ್ಳಿಕ್ಕೆ ಒಬ್ಬರು ದೂರದ ಊರಿಂದ ಬರಬೇಕು ಅಂತ ಹೇಳಿದರೆ ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅವರು ಒಂದು ದಿವಸ ಕೆಲಸ ರಜೆ ಮಾಡಬೇಕು, ಅಥವಾ ಮನೆಯಲ್ಲಿ ವೃದ್ಧರು ಡಿಸೇಬಲ್ಡ್ ಇದ್ದರೆ ಅವರು ನೋಡ್ಕೊಳ್ಳಿಕ್ಕೆ ಒಬ್ಬರು ಜನ ಮಾಡಿ ಬರಬೇಕು, ಅಥವಾ ದನ ಹಸು ಇದ್ದರೆ ಅದಕ್ಕೆ ನೀರು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿ ಬರಬೇಕು. ಸೊ ಒಂದು ಜನಸಾಮಾನ್ಯರ ಒಂದು ದಿನ ಅಂತ ಹೇಳಿದರೆ ಅಷ್ಟು ನಾವು ಊಹಿಸಿದಷ್ಟು ಸುಲಭ ಅಲ್ಲ. ಅದರಲ್ಲಿ ಸಾಕಷ್ಟು, ಅಥವಾ ಅವರು ತಗೊಳ್ಳೋಕೆ ಬಂದ ದಿವಸ ಸ್ಟಾಫ್ ರಜೆ, ಕಂಪ್ಯೂಟರ್ ಸರಿಯಿಲ್ಲ, ಪ್ರಿಂಟ್ ಸರಿಯಿಲ್ಲ ಅಂತ ಹೇಳಿದರೆ ಮತ್ತೊಂದು ಸಲ ಬರಬೇಕು. ಅಥವಾ ಹಿರಿಯರು, ಓಲ್ಡ್ ಏಜ್ಡವರು ಊರಲ್ಲಿ ಡ್ರೈವಿಂಗ್ ಮಾಡ್ತಾರೆ, ಮಂಗಳೂರು ಒಳಗಡೆ ಡ್ರೈವ್ ಮಾಡಲಿಕ್ಕೆ ಆಗೋದಿಲ್ಲ, ಅವರಿಗೆ ಬರಲಿಕ್ಕೆ ಆಗೋದಿಲ್ಲ, ಅವರಿಗೆ ಇನ್ನೊಬ್ಬರನ್ನು ಕರ್ಕೊಂಡು ಬರಬೇಕು. ಸೊ ಇಂಥದ್ದೆಲ್ಲ ಸೂಕ್ಷ್ಮಗಳನ್ನು ನಾವು ಗಮನಿಸ್ತಾ ಹೋದರೆ, ಸೊ ನಾವು ಅಂಥ ಜನಸಾಮಾನ್ಯರಿಗೆ, ಅದರಲ್ಲೂ ಬಡ ಮತ್ತು ನಿಜವಾಗಿಯೂ ಅಶಕ್ತರು ಅಂತ ಹೇಳ್ತಾರೆ, ಅಥವಾ ಜನಸಾಮಾನ್ಯರ ಟೈಮಿಗೆ ವ್ಯಾಲ್ಯೂ ಕೊಟ್ಟು ಅವರಿಗೆ ಬೇಕಾದ ಅಗತ್ಯಗಳನ್ನು ಪೂರೈಸಲಿಕ್ಕೆ ನಾವು ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ ಅಂತ ಹೇಳೋದು ನಮಗೊಂದು ತೃಪ್ತಿ ಕೊಡುವಂಥ ವಿಚಾರ. ನಿಜ ಸರ್. ಸಮಾಜ ಸೇವೆ ಒಂದು ಇಲಾಖೆಯಲ್ಲಿ ಇದ್ದು ಒಬ್ಬ ಉದ್ಯೋಗದಲ್ಲಿ ಸಮಾಜ ಸೇವೆ ಮಾಡುವಂಥದ್ದು, ಅದು ನಿಮಗೆ ಸಿಕ್ಕಿದ ಅವಕಾಶ, ಅದರ ಬಗ್ಗೆ ಹೆಮ್ಮೆ ಇದೆ ನಮಗೂ ಕೂಡ. ತಾವು ತಮ್ಮಿಂದಾದ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೀರಾ ಅಂತ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಸರ್. ಸೊ ತಾವು ಮಾಡಿರುವಂಥ ಎಲ್ಲ ಅಂದರೆ ಅಂಚೆ ಇಲಾಖೆಯಿಂದ ಮಾಡಿರುವಂಥ ಪ್ರಯತ್ನಗಳು, ಅಥವಾ ಅದರಲ್ಲಿ ಆಗಿರುವಂಥ ಅನ್ವೇಷಣೆಗಳಿರ್ಬೋದು, ಅಥವಾ ಈಗ ಜನರಿಗೆ ಸೌಲಭ್ಯಗಳನ್ನು, ಸಹಕಾರಗಳನ್ನು ವೃದ್ಧಿಸಿರುವಂಥದ್ದು ಇರ್ಬೋದು, ಇನ್ನಷ್ಟು ಸಾಗಲಿ ಅನ್ನುವಂಥ ಆಶಯದ ಜೊತೆಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಅದೇ ಅಂಚೆ ಇಲಾಖೆ ಇನ್ನೊಂದು ನಾನು ಕೇಳಬೇಕಿತ್ತು ಸರ್, ಇದು ಏನು ಆಧಾರ್ಗೆ ಮೊಬೈಲ್ ಲಿಂಕ್ ಮಾಡೋದಿರ್ಬೋದು, ಬೇರೆ ಬೇರೆ ಸೌಲಭ್ಯಗಳನ್ನು ಪೋಸ್ಟ್ ಮ್ಯಾನ್ ಇರ್ಬೋದು ಅವರು ಮಾಡ್ತಾರೆ ಅನ್ನೋಂಥ ಅದ್ರ ಬಗ್ಗೆ ಒಂದು ಬ್ರೀಫ್ ಆಗಿ. ಅದೇ ಅಂಚೆ ಇಲಾಖೆಯಲ್ಲಿ ಈಗ ಪೋಸ್ಟ್ ಮ್ಯಾನ್ಗಳಿಗೆ ಸ್ಮಾರ್ಟ್ ಫೋನ್ ಇದೆ, ಸ್ಮಾರ್ಟ್ ಫೋನ್ ಮತ್ತು ಬಯೋಮೆಟ್ರಿಕ್ ಡಿವೈಸ್ ಕೂಡ ಅವರು ಕ್ಯಾರಿ ಮಾಡ್ತಾರೆ. ಸ್ಮಾರ್ಟ್ ಫೋನ್ ಮತ್ತು ಬಯೋಮೆಟ್ರಿಕ್ ಡಿವೈಸಲ್ಲಿ ಏನೆಲ್ಲ ಸರ್ವಿಸ್ ಕೊಡ್ತಾರೆ ಅಂತ ಹೇಳಿದರೆ, ಅವರು ಇದು ಇತ್ತೀಚಿನ ವಿಮೆ ಮಾಡ್ತಾರೆ, ಇನ್ಶೂರೆನ್ಸ್ ಅಕೌಂಟ್ ಓಪನ್ ಮಾಡಿ, ಆ IPBಯಲ್ಲಿ ಮಾಡುವ ಅಕೌಂಟ್ ಅಂದರೆ ಸಂಪೂರ್ಣ ಡಿಜಿಟಲ್ ಬ್ಯಾಂಕ್ ಅಂತ ಹೆಸರು. ಆ ಅಕೌಂಟ್ ಓಪನ್ ಮಾಡಲಿಕ್ಕೆ ಯಾವುದೇ ನೀವು ಫೋಟೋ ತರೋದು ಬೇಡ, ಇದು ದಾಖಲೆ ತರೋದು ಬೇಡ, ನಿಮ್ಮ ಆಧಾರ್ ನಂಬರ್ ಹೇಳಿದರೆ ಸಾಕು. ನಿಮ್ಮ ಅಡ್ರೆಸ್ಸು, ಫೋಟೋ ಎಲ್ಲ ಆಧಾರಿಂದ ತಗೊಂಡು ಅದು ಅಕೌಂಟ್ ಓಪನ್ ಮಾಡೋದು ಪ್ರಕ್ರಿಯೆ ಬಹಳ ಸರಳ, ಆ ಪೋಸ್ಟ್ಮ್ಯಾನ್ ಮೂಲಕ ಮಾಡುವಂಥ ಅಕೌಂಟು. ಮತ್ತು ಆ ಪೋಸ್ಟ್ಮ್ಯಾನ್ ಆ ಮೊಬೈಲ್ ಮತ್ತು ಬಯೋಮೆಟ್ರಿಕ್ ಡಿವೈಸ್ ಮೂಲಕ ನಿಮ್ಮ ಬ್ಯಾಂಕ್ ಖಾತೆ ಯಾವುದೇ ಬ್ಯಾಂಕಲ್ಲಿರಲಿ, SBIಲಿರಲಿ, ಆ ಖಾತೆಗೆ ಆಧಾರ್ ಜೋಡಣೆ ಆಗಿದ್ದರೆ ಆ ಬ್ಯಾಂಕಿನ ಹಣವನ್ನು ಪೋಸ್ಟ್ಮ್ಯಾನ್ ಮೂಲಕ ಅಪ್ ಟು 10,000 ಒಂದು ಸಲಕ್ಕೆ ವಿಡ್ರಾ ಮಾಡ್ಬೋದು. ಸೊ ಇದಕ್ಕೆ ಆಧಾರ್ ನಂಬರ್ ಹೇಳಿದರೆ ಸಾಕು, ಡಾಕ್ಯುಮೆಂಟ್ ಬೇಡ, ಆಧಾರ್ ನಂಬರ್ ಮತ್ತು ತಂಬು ಕೊಟ್ಟರೆ ಸಾಕು, ಅದು ಮ್ಯಾಚ್ ಮಾಡಿ ನಿಮಗೆ ಹಣ ತೆಗೆದುಕೊಡ್ತದೆ. ಅದಲ್ಲದೆ ಅದರಲ್ಲಿ ಆಧಾರಿಗೆ ಮೊಬೈಲ್ ಲಿಂಕ್ ಮಾಡೋ ಸರ್ವಿಸ್ ಕೂಡ ಅವರು ಕೊಡ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಒಬ್ಬರು ಕಂಕನಾಡಿ ಅಂಚೆ ಕಚೇರಿಯ ಸಿಬ್ಬಂದಿ ಗಿರೀಶ್ ಅಂತ ನಾನು ವಿಶೇಷವಾಗಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಅವರು ಮಂಗಳೂರಿನ ವೆನ್ಲಾಕ್ ಸಹಿತ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಈ ಆಯುಷ್ಮಾನ್ ಭಾರತ ಯೋಜನೆ ಬೆನಿಫಿಟ್ ಸಿಗಬೇಕಾದ್ರೆ, ಆಯುಷ್ಮಾನ್ ಕಾರ್ಡ್ ಜನರೇಟ್ ಆಗಬೇಕಾದ್ರೆ ಅವರಿಗೆ ಆಧಾರಿಗೆ ಮೊಬೈಲ್ ಲಿಂಕ್ ಆಗಿ ಮೊಬೈಲ್ OTP ಬಂದು ಅದರ ಆನ್ ಬೋರ್ಡಿಂಗ್ ಪ್ರೊಸೆಸ್ ಅಂತ ಇದೆ. ಭಾಳಷ್ಟು ಜನ ಈಗ ನಮ್ಮ ಗಮನಕ್ಕೆ ಬಂದಾಗ ಅಲ್ಲಿ ಅಡ್ಮಿಟ್ ಆದ ನಂತರ ಅವ್ರಿಗೆ ಗೊತ್ತವ್ರು ಆಯುಷ್ಮಾನ್ ಮಾಡಿಸಲಿಲ್ಲ, ಎನ್ರೋಲ್ಮೆಂಟ್ ಮಾಡಲಿಲ್ಲ ಅಂತ. ಸೊ ಅವ್ರಿಗೆ ಬೆನಿಫಿಟ್ ಬರಬೇಕಾದ್ರೆ ಲಿಂಕ್ ಮಾಡಬೇಕಾದ್ರೆ ಅವರು ಹೊರಗಡೆ ಹೋಗೋ ಸ್ಥಿತಿಯಲ್ಲಿಲ್ಲ. ಅಂಥವರಿಗೆ ನಮ್ಮ ನನಗೆ ಹೇಳಿದಾಗ ಪೋಸ್ಟ್ಮ್ಯಾನ್ ಅವರು ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿಯೇ ಆಧಾರ್ ಮೊಬೈಲ್ ಲಿಂಕ್ ಮಾಡುವ ಸೇವೆ ಕೊಡ್ತಾ ಇದ್ದಾರೆ. ಮಂಗಳೂರಿನ ವೆನ್ಲಾಕ್, AJ, ಯೂನಿಟಿ ಭಾಳಷ್ಟು ಆಸ್ಪತ್ರೆಗೆ ಹೋಗಿ ಅವರು ಈ ಸೇವೆ ಕೊಡ್ತಾ ಇದ್ದಾರೆ. ಸೊ ಅವರನ್ನು ನಾನು ವಿಶೇಷವಾಗಿ ಮತ್ತೊಮ್ಮೆ ನಿಮ್ಮ ಅಭಿನಂದಿಸ್ತೇನೆ. ಮತ್ತು ಇದು ಇಂಥ ಅನಿವಾರ್ಯತೆ ಬಂದೇ ಕೂಡ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಅಂಚೆ ವಿಭಾಗವನ್ನು ಸಂಪರ್ಕಿಸ್ಬೋದು. ಇನ್ನೊಂದು ಸಾರ್ವಜನಿಕರಲ್ಲಿ ಒಂದು ಮನೆ ಅಂದರೆ ಹೆಚ್ಚಿನ ವಿಭಾಗಗಳಲ್ಲಿ ಅಂದರೆ ಪ್ರಧಾನ ಅಂಚೆ ಕಚೇರಿ ಫಸ್ಟ್ ಯೂನಿಟ್ ಅಂತ ಜನ ಸಮಸ್ಯೆ ಬಂದಾಗ ಹೋಗ್ತಾರೆ. ಆದರೆ ಎಲ್ಲ ಜಿಲ್ಲೆಗಳಲ್ಲಿ ಹಿರಿಯ ಅಂಚೆ ಅಧೀಕ್ಷಕರ ಕಚೇರಿ ಅಥವಾ ಅಂಚೆ ಅಧೀಕ್ಷಕರ ಕಚೇರಿ ಫಸ್ಟ್ ಆಡಳಿತ ಕಚೇರಿ. ಈಗ ಉಡುಪಿಯಲ್ಲಿ ಆಡಳಿತ ಕಚೇರಿ, ಅಧೀಕ್ಷಕರ ಕಚೇರಿ ಇದೆ. ಮಂಗಳೂರಲ್ಲಿ ಹಿರಿಯ ಅಂಚೆ ಅಧೀಕ್ಷಕರ ಕಚೇರಿ, ಕೊಡಗು, ಹಾಸನ. ಸೊ ಸಾರ್ವಜನಿಕರು ಹೆಡ್ ಪೋಸ್ಟ್ ಆಫೀಸಿಗೆ ಹೋಗೋ ಬದಲು ಅಧೀಕ್ಷಕರ ಕಚೇರಿಗೆ ತಮ್ಮ ಗ್ರೀವೆನ್ಸ್ಗಳನ್ನು ಹೇಳಿದರೆ ನಾವು ಬೇಗ ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಖಂಡಿತ ಸರ್, ಬಹಳಷ್ಟು ಮಾಹಿತಿಯನ್ನು ಸುವಿಸ್ತಾರವಾಗಿ ಕೊಟ್ಟಿದ್ದೀರಾ. ಜೊತೆಗೆ ಜನರಿಗೆ ಈ ಮಾಹಿತಿ ತಲುಪಿದೆ. ಇನ್ನು ಈ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಯಾವತ್ತೂ ಕೂಡ ತಲುಪ್ತಾ ಇರ್ತದೆ. ಸೊ ಹಾಗಾಗಿ ಸಂಪರ್ಕ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದೀರಾ. ಎಲ್ಲವೂ ಕೂಡ ಸಮಸ್ಯೆಗಳು ಅಥವಾ ಗೊಂದಲಗಳಿದ್ದರೆ ಈ ಕಾರ್ಯಕ್ರಮದಲ್ಲಿ ಅದು ಪರಿಹಾರ ಆಗಿದೆ ಅಂತ ಹೇಳುತ್ತೆ. ಇದು ಜನಜಾಗೃತಿಗಾಗಿ ಜನರಿಗೆ ಮಾಹಿತಿ ಸಿಗಬೇಕನ್ನೋ ನಿಟ್ಟಿನಲ್ಲಿ
ಮಾಡಿದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಮಾಹಿತಿ ನೀಡಿರೋದಕ್ಕೆ ಸ್ಪಂದನ ಟಿವಿಯ ಪರವಾಗಿ ಗೌರವದ ಧನ್ಯವಾದಗಳನ್ನು ನಿಮಗೆ ಅರ್ಪಿಸ್ತಾ ಇದ್ದೇವೆ ಸರ್. ತಮಗೂ ಕೂಡ ಜನರಿಗೆ ತಲುಪಿಸಲಿ, ನಮ್ಮ ಸೇವೆಗಳನ್ನು ಇನ್ನೂ ಜನರಿಗೆ ತಲುಪಿಸಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಇಲಾಖೆ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಖಂಡಿತ ಸರ್. ವೀಕ್ಷಕರೇ ನೋಡಿದ್ರಲ್ಲ, ಅಂಚೆ ಇಲಾಖೆಯಲ್ಲಿರುವಂಥ ಸೌಲಭ್ಯಗಳಿರ್ಬೋದು, ಅದನ್ನು ಆ ಸೇವೆಯನ್ನು ಪಡ್ಕೊಳ್ಳುವ ರೀತಿ ಇರ್ಬೋದು, ಎಲ್ಲವನ್ನು ಕೂಡ ನಮಗೆ ಇವತ್ತು ಬಹಳಷ್ಟು ಸುವಿಸ್ತಾರವಾಗಿ ಶ್ರೀ ಹರ್ಷ ಅವರು ಹೇಳಿಕೊಟ್ರು. ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಕೂಡ ಈ ಮಾಹಿತಿ ತಲುಪಿದೆ ಅನ್ನುವಂಥ ಧೈರ್ಯದ ಮಾತುಗಳ ಜೊತೆಯಲ್ಲಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.